तीरा वनचारी जयो राधा माधवा कुंज विहारी जयो राधा माधवा कुंज विहारी जय राधा माधवा कुंज विहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण प्रभुजी ಧನ್ಯವಾದಗಳು ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಇಬ್ರು ಸಪರೇಟ್ ಆಗಿ ಹಾಡ್ತಾ ಇದ್ರಲ್ಲ, ಇಬ್ರು ಒಟ್ಟಿಗೆ ಹಾಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಹೌದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅಂತ ಕಾಣುತ್ತೆ. ಯಾರು ಇವ್ರು ಸೇರ್ಬಹುದು. ಸ್ವಲ್ಪ ನೆಟ್ವರ್ಕ್ ಲೇಟೆನ್ಸಿನೂ ಇರುತ್ತೆ. ಸೊ ಜೊತೆಗೆ ಸ್ವಲ್ಪ ನಾವು ಸಿಂಕ್ ಅಪ್ ಆಗ್ಬೇಕು, ಇಲ್ಲಾಂದ್ರೆ ಆಗ್ಬೇಕು. ಹೌದು ಹೌದು ಹೌದು. ಸಂಕೀರ್ತನೆ ಗೀತಾ ಮಾತಾಜಿ ಜಾಯಿನ್ ಆಗ್ಬೋದು, ಅವರು ಬೇಗನೆ ಬಂದಿರ್ತಾರೆ ಹೆಂಗು. ಸೊ ಸಂಕೀರ್ತನೆ ಆದ್ರೆ ಕರೆಕ್ಟ್. ಹರೇ ಕೃಷ್ಣ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ನನ್ನ ಸಮಸ್ಯೆ, ನಿಮ್ಮದೇ ಸಮಸ್ಯೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇದು ನನ್ನ ಸಮಸ್ಯೆ. ನಾನು ಯೂಟ್ಯೂಬ್ದು ಚಾನೆಲ್ ಪ್ಯಾರಲಲ್ ಆಗಿ ನಡೀತಾ ಇತ್ತು ಅನ್ಸುತ್ತೆ, ಅದಕ್ಕೆ ಅದು ಡಬಲ್ ಎಕೋ ಬರ್ತಾ ಇತ್ತು. ಹರೇ ಕೃಷ್ಣ. ಸೊ ಹಿಂದಿನ ವಾರ ಎಲ್ಲಿವರೆಗೂ ಓದಿದ್ವಿ, ಯಾವ ಶ್ಲೋಕದಲ್ಲಿದ್ವಿ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಪ್ರಭುಜಿ. ಹಿಂದಿನ ವಾರ ಯಾವ ಶ್ಲೋಕ ಓದಿದ್ವಿ? ಅದೇ ನಾವು 5ನೇ ಶ್ಲೋಕ ಓದಿದ್ವಿ. ಆದ್ರೆ ಅದರದ್ದು ವಿವರಣೆ ಆಗ್ಬೇಕು ಈ ಸಾರಿ. ಪರ್ಪೋರ್ಟ್ ಮಧ್ಯೆ ಮಧ್ಯೆ ಮಾಡಿದ್ರಿ ನೀವು. ಪರ್ಪೋರ್ಟ್ ಸಂಪೂರ್ಣ ಆಗಿಲ್ಲ. ಓಕೆ ಸರಿ. ಸೊ 5ನೇ ಶ್ಲೋಕದಿಂದ ಮುಂದುವರ್ಸ್ಕೊಂಡು ಹೋಗೋಣ. ಮತ್ತೆ ಇನ್ನೊಂದ್ಸರಿ ರಿಪೀಟ್ ಮಾಡೋಣ 5ನೇ ಶ್ಲೋಕವನ್ನು. ಯಾರು ರಿಪೀಟ್ ಮಾಡ್ತೀರಾ? ಮಿಕ್ದವ್ರೆಲ್ಲರೂ ರಿಪೀಟ್ ಮಾಡಬೇಕು. ಫಸ್ಟ್ ಒಬ್ರು ಹೇಳಿ, ಮಿಕ್ದವ್ರು ರಿಪೀಟ್ ಮಾಡಿ. ಯಾರು ಹೇಳ್ತೀರಾ? ಗೀತಾ ಮಾತಾಜಿ ಹೇಳ್ತೀರಾ? ಹರಿಣಿ ಮಾತಾಜಿ ಹೇಳ್ತೀರಾ? ಹೇಳೋಣ ಪ್ರಭುಜಿ. ಅಲ್ಲ ಬೇರೆ ಯಾರು ಹೇಳ್ತಾರೇನೋ ಅಂತ ಅನ್ಕೊಂಡೆ ನಾನು. ಶ್ಲೋಕ ಹೇಳಿ, ಮಿಕ್ದವರೆಲ್ಲ ರಿಪೀಟ್ ಮಾಡ್ಲಿ ಅದನ್ನ. ಓಕೆ ಪ್ರಭುಜಿ, ಒಂದು ನಿಮಿಷ. ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ಇದು ಮಾಡ್ಕೊಂಬೋಣ. ಪ್ರೇಯರ್ ಉಪದೇಶಾಮೃತ ಸಿಂಧು. ಒಂದು ನಿಮಿಷ. ಪ್ರೇಯರ್ ಮಾಡಿಲ್ಲ ಅಲ್ಲ ನಾವು? ಹೌದು ಹೌದು ಪ್ರಭುಜಿ, ಅಂದಂಗೆ ಹೌದು ಹೌದು. ಪ್ರೇಯರ್ ಮಾಡ್ಬೇಡ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೈವೀ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರೇ. ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5 ನೋಡ್ತಾ ಇದ್ವಿ ನಾವು. ಸೊ ಈಗ ಒಂದ್ ಸ್ವಲ್ಪ ರಿಪೀಟ್ ಮಾಡಿಬಿಟ್ಟು ಆಮೇಲೆ ಎಲ್ಲಿ ಬಿಟ್ಟಿದ್ದು ಅಲ್ಲಿಗೆ ಹೋಗೋಣ. ಎಲ್ಲಿ ಭಾವಾರ್ಥ ಅರ್ಧ ಮಾಡಿದ್ವಿ. ಭಾವಾರ್ಥ ತುಂಬಾ ದೊಡ್ಡದಿದೆ ಈ ಶ್ಲೋಕದ್ದು. ಭಾವಾರ್ಥ ಅರ್ಧ ಮಾಡಿದ್ವಿ. ಸೊ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗೋಣ. ಸೊ ಈಗ ಮಾತಾಜಿ ರಿಪೀಟ್ ಮಾಡಿ. ಹರಣಿ ಮಾತಾಜಿ ನೀವು ಹೇಳಿ, ಮಿಕ್ದವರೆಲ್ಲ ರಿಪೀಟ್ ಮಾಡ್ಲಿ. ಓಕೆ ಎಲ್ಲರೂ ದಯವಿಟ್ಟು ರಿಪೀಟ್ ಮಾಡಿ. ಕೃಷ್ಣೇತಿ ಮೊದಲಿಂದ ಹೇಳ್ತೀನಿ. ಶ್ರೀ ಉಪದೇಶಾಮೃತ ಸಿಂಧು ಅಮೃತ ಶ್ಲೋಕ 5. ಕೃಷ್ಣೇತಿ ಯಸ್ ಗಿರಿತಂ ಮನಸಾದ್ರಿಯೇತ. ಕೃಷ್ಣೇತಿ ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ. ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜಂತಾಮೀಶಮಂ. ಭಜಂತಾಮೀಶಂ. ಶುಶ್ರೂಷೆಯ ಭಜನ ವಿಘ್ನಮನನ್ಯಮನ್ಯ. ಶುಶ್ರೂಷಯಾ ಭಜನ ವಿಘ್ನಮನನ್ಯಮನ್ಯ. ನಿಂದಾನಿ ಶೂನ್ಯ ಹೃದಮೀಪ್ಸಿತ ಸಂಗಲಬ್ಧ್ಯ. ನಿಂದಾದಿ ಶೂನ್ಯ ಹೃದಯ ಸಂಗಲಭ್ಯ. ಸಾಕ ಪ್ರಭುಜಿ? ಹಾ ಸಾಕು ಮಾತಾಡಿ. ಧನ್ಯವಾದಗಳು ಪ್ರಭುಜಿ. ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥನ ಓದ್ಬಿಡಿ. ಸಾರಿ, ಅರ್ಥ ಓದ್ಬಿಡಿ. ಭಾವಾರ್ಥ. ವ್ಯಕ್ತಿಯು ಭಾವಾರ್ಥ ಅಲ್ಲ, ಕೃಷ್ಣ ಇದು ಟ್ರಾನ್ಸ್ಲೇಷನ್. ಪದಗಳ ಅರ್ಥ ಮಾತಾಜಿ. ಪದಗಳ ಅರ್ಥ ಮಾಡ್ಲಾ? ಒಂದ್ಸರಿ ರಿಮೈಂಡ್ ಮಾಡ್ಕೊಂಬಿಡೋಣ ನಾವ್ ಏನು ಓದಿದ್ವಿ ಶ್ಲೋಕ ಮುಂದುವರ್ಸ್ಕೊಂಡು ಹೋಗಕ್ ಮುಂಚೆ ಅಂತ. ಕೃಷ್ಣ ಇತಿ ಯಸ್ಯ ಗಿರಿ. ಯಾರ ನಾಲಿಗೆಯ ಮೇಲೆ ಕೃಷ್ಣ ಎಂಬ ನಾಮವಿದೆಯೋ ತಮ್ಮ ಯಾರ ನಾಲಿಗೆಯ ಮೇಲೆ ಕೃಷ್ಣ ಎಂಬ ನಾಮವಿದೆಯೋ ಅಂತಹವರನ್ನು ಮನಸ್ಸಿನಲ್ಲೇ ಗೌರವಿಸಬೇಕು. ಕನಿಷ್ಠ ಭಕ್ತ. ರಿಪೀಟ್ ಮಾಡಿ, ಬೇಡ. ಪರವಾಗಿಲ್ಲ. ಪರವಾಗಿಲ್ಲ ಮಾಡಿ. ರಿಪೀಟ್ ಮಾಡೋದ್ರೆ ಏನು ತೊಂದರೆ ಇಲ್ಲ, ಮಾಡಿ. ಏನು ಒಳ್ಳೇದೇ ತಾನೆ, ಮಾಡಿ. ಅಂತಹವರನ್ನು ಮನಸ್ಸಿನಲ್ಲೇ ಗೌರವಿಸಬೇಕು. ಕನಿಷ್ಠ ಭಕ್ತ. ಅಂತಹವರನ್ನು ಮನಸ್ಸಿನಲ್ಲಿ ಗೌರವಿಸಬೇಕು. ಕನಿಷ್ಠ ಭಕ್ತ. ದೀಕ್ಷಾ ಅಸ್ತಿ ಚೇತ್. ಯಾರು ದೀಕ್ಷೆಯನ್ನು ಪಡೆದು ಭಗವಂತನನ್ನು ಆರಾಧಿಸುತ್ತಾರೋ. ದೀಕ್ಷಾ ದೀಕ್ಷೆಯನ್ನು ಪಡೆದು ಯಾರು ದೀಕ್ಷೆಯನ್ನು ಪಡೆದು ಭಗವಂತನನ್ನು ಆರಾಧಿಸುತ್ತಾರೋ. ಪ್ರಣತಿ ಭೀಚ. ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಗೌರವಿಸಬೇಕು. ಪ್ರಣತಿ ಭೀಚ. ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಗೌರವಿಸಬೇಕು. ಭಜಂತಂ ಈಶಂ. ಭಗವಂತನ ಸೇವೆಯಲ್ಲಿ ನಿರತರಾದವರನ್ನು. ಭಜಂತಮೀಶಂ. ಭಗವಂತನ ಸೇವೆಯಲ್ಲಿ ನಿರತರಾದವರನ್ನು. ಶುಶ್ರೂಷೆಯ. ಸೇವೆ ಮಾಡುವ ಮೂಲಕ. ಸೇವೆ ಮಾಡುವ ಸೇವೆ ಮಾಡುವ ಮೂಲಕ. ಭಜನ ವಿಘ್ನಂ. ಭಜನೆಯಲ್ಲಿ ಭಕ್ತಿಯಲ್ಲಿ ಪರಿಣಿತರಾದವರನ್ನು. ಭಜನ ವಿಘ್ನಂ. ಭಜನೆಯಲ್ಲಿ ಭಕ್ತಿಯಲ್ಲಿ ಪರಿಣಿತರಾದವರನ್ನು. ಅನನ್ಯಂ. ದೃಢವಾದ ಭಕ್ತಿಯುಳ್ಳವರನ್ನು. ಅನನ್ಯಂ. ದೃಢವಾದ ಭಕ್ತಿಯುಳ್ಳವರನ್ನು. ಅನ್ಯನಿಂದಾನಿ ಶೂನ್ಯ ಹೃದಯಂ.
ಇತರರನ್ನು ಅನ್ಯ ನಿಂದಿಸುವ ಸ್ವಭಾವವಿಲ್ಲದ ಶುದ್ಧ ಹೃದಯಗಳನ್ನು ಅನ್ಯ ನಿಂದಾದಿ ಇತರರನ್ನು ನಿಂದಿಸುವ ಸ್ವಭಾವವಿಲ್ಲದ ಹೃದಯಗಳನ್ನು ಈಪ್ಸಿತ ಸಂಗಲಬ್ಧಿಯ ಅಂತಹವರ ಸಹವಾಸವನ್ನು ಬಯಸಿ ಪಡೆಯಬೇಕು. ಅಂತಹವರ ಸಹವಾಸವನ್ನು ಬಯಸಿ ಪಡೆಯಬೇಕು. ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಒಬ್ಬ ವ್ಯಕ್ತಿಯು ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸುತ್ತಿದ್ದರೆ ಆತನನ್ನು ಮನಸ್ಸಿನಲ್ಲಿ ಗೌರವಿಸಬೇಕು. ಯಾರು ದೀಕ್ಷೆಯನ್ನು ಪಡೆದು ಭಗವಂತನ ಅರ್ಚನೆಯಲ್ಲಿ ನಿರತರಾಗಿದ್ದಾರೋ ಅವರಿಗೆ ನಮಸ್ಕರಿಸಬೇಕು. ಆದರೆ ಯಾರು ಭಜನೆಯಲ್ಲಿ ಅತ್ಯಂತ ಪರಿಣಿತರೋ, ಅನನ್ಯ ಭಕ್ತರೋ ಮತ್ತು ಪರನಿಂದನೆಯಿಂದ ಮುಕ್ತವಾದ ಶುದ್ಧ ಹೃದಯವುಳ್ಳವರೋ ಅಂತಹವರನ್ನು ಸೇವಿಸಬೇಕು ಮತ್ತು ಅವರ ಸಾಮೀಪ್ಯವನ್ನು ಅಂದರೆ ಸಂಘವನ್ನು ಪಡೆಯಲು ಪ್ರಯತ್ನಿಸಬೇಕು. ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಓದೋರು ಹ್ಯಾಂಡ್ ರೈಸ್ ಮಾಡಿ, ತುಂಬಾ ಓದ್ಲಿಕ್ಕಿದೆ. ಈ ಶ್ಲೋಕದಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಭಕ್ತರಲ್ಲಿ ಇರುವ ವಿವಿಧ ಹಂತಗಳನ್ನು ಮತ್ತು ಆ ವಿವಿಧ ಹಂತಗಳಲ್ಲಿ ಇರುವ ಭಕ್ತರನ್ನು ನಾವು ಹೇಗೆ ಅವರ ಜೊತೆ ವ್ಯವಹಾರ ಮಾಡಬೇಕು ಎನ್ನುವುದರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಶ್ಲೋಕವು ಭಕ್ತರನ್ನು 3 ವಿಭಾಗಗಳಾಗಿ ವಿಂಗಡಿಸುತ್ತೆ. ಅದನ್ನು ನೋಡಿದೀವಿ ನಾವು. ಮತ್ತು ಆ 3 ವಿಭಾಗಗಳು ಅಂದರೆ ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತು ಉತ್ತಮಾಧಿಕಾರಿ. ಸೊ ಈ ರೀತಿಯಾಗಿ ನಾವು 4ನೇ ಶ್ಲೋಕದಲ್ಲಿ ನೋಡಿದ್ವಿ, ಭಕ್ತರು ತಮ್ಮ 6 ಬಗೆಯ ಪ್ರೇಮ ಪೂರ್ವಕ ವಿನಿಮಯಗಳನ್ನು ಹೇಗೆ ಮಾಡಿಕೊಳ್ತಾರೆ ಅಂದ್ಬಿಟ್ಟು. ಸೊ ಅದನ್ನ ಈ 6 ಬಗೆಯ ಪ್ರೇಮ ಪೂರ್ವಕ ವಿನಿಮಯಗಳನ್ನು ಹೇಗೆ ಮಾಡ್ಕೋಬೇಕು, ಯಾರ ಜೊತೆ ಹೇಗೆ ಮಾಡ್ಕೋಬೇಕು, ಕನಿಷ್ಠ ಅಧಿಕಾರಿಗಳ ಜೊತೆ ಹೇಗೆ ಮಾಡಬೇಕು, ಮಧ್ಯಮ ಅಧಿಕಾರಿಗಳ ಜೊತೆ ಹೇಗೆ ಮಾಡಬೇಕು, ಮತ್ತೆ ಉತ್ತಮ ಅಧಿಕಾರಿಗಳ ಬಗ್ಗೆ ಇವರ ಜೊತೆ ನಾವು ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಕನಿಷ್ಠ ಅಧಿಕಾರಿ ಯಾರು ಹೇಳ್ತೀರಾ? ಕನಿಷ್ಠ ಅಧಿಕಾರಿ ಯಾರು? ಇವರು ನವಶಿಷ್ಯರು. ಇವರು ಯಾರು ಹೇಳಲ್ವಾ? ಯಾರಿಗೂ ನೆನಪಿಲ್ವಾ? ಸರಿ, ನಾನೇ ರಿವೈಸ್ ಮಾಡ್ಬಿಡ್ತೀನಿ. ಸೊ ಇವರು ನವಶಿಷ್ಯರು. ಇವರು ಗುರುಗಳಿಂದ ಹರಿನಾಮ ದೀಕ್ಷೆ ಪಡೆದಿರ್ತಾರೆ, ಆದ್ರೆ ನಾಮವನ್ನು ಜಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಸರಿಯಾಗಿ. ಸೊ ಇಂತಹ ವ್ಯಕ್ತಿ ಒಬ್ಬ ಕನಿಷ್ಠ ವೈಷ್ಣವರು, ಮನಸ್ಸಿನಲ್ಲಿ ಅವರಿಗೆ ಗೌರವ ಕೊಡಬೇಕು. ಮತ್ತು ಮಧ್ಯಮ ಅಧಿಕಾರಿ ಅಂದ್ರೆ ಇವರು ಗುರುಗಳ ದೀಕ್ಷೆ ಪಡೆದಿರ್ತಾರೆ ಮತ್ತು ಗುರುಗಳ ನಿರ್ದೇಶನದಂತೆ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಮತ್ತು ಇಂತಹವರನ್ನು ಮಧ್ಯಮ ಅಧಿಕಾರಿ ಅಥವಾ ಭಕ್ತಿ ಸೇವೆಯ ಮಧ್ಯದಲ್ಲಿ ಹಂತದಲ್ಲಿ ಇರುವವರು ಅಂತ ಪರಿಗಣಿಸಬೇಕು. ಸೊ ಇವರಿಗೆ ಡಿಫ್ರೆನ್ಸ್ ಗೊತ್ತಿರುತ್ತೆ, ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂದ್ಬಿಟ್ಟು. ಸೊ ಅದ್ರ ಪ್ರಕಾರ ಇವರು ನಡ್ಕೊಳ್ತಾ ಇರ್ತಾರೆ. ಆದ್ರೆ ಇವರಿಗೂ ಇನ್ನೂ ಸ್ವಲ್ಪ ಅಷ್ಟು ಮುಂದುವರೆದಿರೋದಿಲ್ಲ ಆಧ್ಯಾತ್ಮಿಕವಾಗಿ. ಸೊ ಆದ್ರೆ ಉತ್ತಮ ಅಧಿಕಾರಿಗಳು ಇವರು ಅತ್ಯಂತ ಮುಂದುವರೆದಿರ್ತಾರೆ, ಉನ್ನತ ಭಕ್ತರು. ಇವರು ಯಾರನ್ನು ನಿಂದಿಸುವುದಿಲ್ಲ. ಇವರ ಹೃದಯವು ಸಂಪೂರ್ಣ ಪರಿಶುದ್ಧವಾಗಿರುತ್ತೆ ಮತ್ತು ಕಳಂಕವಿಲ್ಲದೆ ಕೃಷ್ಣ ಪ್ರಜ್ಞೆಯ ಸಾಕ್ಷಾತ್ಕಾರದ ಒಂದು ಸ್ಥಿತಿಯನ್ನು ಇವರು ತಲುಪಿರ್ತಾರೆ. ಸೊ ಇವರನ್ನು ಉತ್ತಮ ಅಧಿಕಾರಿ ಅಂತ ಕರೀತಾರೆ. ಇವರನ್ನು ಮಹಾಭಾಗವತ ಅಂತಾನು ಕರೀತಾರೆ. ಸೊ ನಾವು ಕನಿಷ್ಠ ಅಧಿಕಾರಿಗಳನ್ನು ಮನಸ್ಸಿನಲ್ಲಿ ಗೌರವಿಸಬೇಕು. ಮಧ್ಯಮದವರನ್ನು ಬಾಹ್ಯವಾಗಿ ನಾವು ಪ್ರಣಾಮಗಳನ್ನು ಸಲ್ಲಿಸಬೇಕು, ಮನಸ್ಸಿನಲ್ಲೂ ಗೌರವ ಸಲ್ಲಿಸಬೇಕು. ಮತ್ತು ಯಾರು ಉತ್ತಮ ಅಧಿಕಾರಿಗಳಿರ್ತಾರೆ ಇವರು ಪರಿಶುದ್ಧ ಹೃದಯಗಳು, ಪರನಿಂದನೆ ಮಾಡದವರು, ಕೃಷ್ಣ ಪ್ರಜ್ಞೆಯನ್ನು ಸಾಕ್ಷಾತ್ಕರಿಸಿಕೊಂಡವರು. ಸೊ ಇವರ ಸೇವೆಯನ್ನು ಮತ್ತು ಸಾಮೀಪ್ಯವನ್ನು ನಾವು ಬಯಸಬೇಕು. ಸೊ ಈ ರೀತಿಯಾಗಿ ನಾವು ಮೂರು ಹಂತದಲ್ಲಿರುವ ಭಕ್ತರು ಹೇಗೆ ಇರ್ತಾರೆ, ಅವರ ಜೊತೆ ನಾವು ಹೇಗೆ ವ್ಯವಹರಿಸಬೇಕು ಅನ್ನೋದನ್ನ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ. ಸೊ ಮತ್ತೆ ಪರ್ಪೋರ್ಟ್ ಕೂಡ ಸ್ವಲ್ಪ ಓದಿದ್ವಿ. ಸೊ ಈಗ ಪರ್ಪೋರ್ಟ್ನ ಮುಂದುವರಿಸ್ಕೊಂಡು ಹೋಗೋಣ. ಹೆಂಗ್ ಕಾಣಿಸ್ತಾ ಇದೆಯಾ? ಗುರುಜಿ ಕಾಣಿಸ್ತಾ ಇದೆ. ನಾವು ಇಲ್ಲಿವರೆಗೂ ಓದಿದ್ವಿ, ಮಧ್ಯಮ ಅಧಿಕಾರಿವರೆಗೂ ಒಂದು ಸ್ವೀಕರಿಸಬೇಕು, ಇಲ್ಲಿವರೆಗೂ ಓದಿದ್ವಿ ನಾವು ಹಿಂದೆ. ಸೊ ಈಗ ಮುಂದುವರ್ಸ್ಕೊಂಡು ಹೋಗೋಣ. ಗೀತಾ ಮಾತಾಜಿ, ಕೃಷ್ಣನ ಪವಿತ್ರ ನಾಮಗಳು ಜಪ, ಅಲ್ಲಿಂದ ಶುರು ಮಾಡಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ.
ಶೀಲಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಪವಿತ್ರ ನಾಮಗಳ ಜಪವು ಎಷ್ಟು ಶ್ರೇಷ್ಠವೆಂದರೆ, ಒಬ್ಬನು ಅಪರಾಧ ರಹಿತವಾಗಿ ಜಾಗರೂಕನಾಗಿ ದಶಾಪರಾಧಗಳನ್ನು ಮಾಡದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಅವನು ಭಗವಂತನ ಪುಣ್ಯನಾಮಕ್ಕೂ ಭಗವಂತನಿಗೂ ಏನೂ ವ್ಯತ್ಯಾಸವಿಲ್ಲವೆಂಬುದನ್ನು ತಿಳಿಯುವ ಹಂತಕ್ಕೆ ಕ್ರಮೇಣವಾಗಿ ಬರುತ್ತಾನೆ. ಅಂತಹ ತಿಳುವಳಿಕೆ ಇರುವವನನ್ನು ಪ್ರಾರಂಭಿಕ ಭಕ್ತರು ಅತಿಯಾದ ಗೌರವದಿಂದ ಕಾಣಬೇಕು. ಭಗವಂತನ ಪವಿತ್ರ ನಾಮವನ್ನು ಅಪರಾಧ ರಹಿತವಾಗಿ ಜಪಿಸದೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಸರಿಯಾದ ಅಧಿಕಾರಿಯಾಗಲಾರ ಎಂಬ ವಿಷಯವನ್ನು ಖಚಿತವಾಗಿ ತಿಳಿದುಕೊಳ್ಳಬೇಕು. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯ 22.69 ಹೀಗೆ ಹೇಳಿದೆ: ಯಾಹಾರ ಕೋಮಲ ಶ್ರದ್ಧಾಸೆ ಕನಿಷ್ಠ ಜನಃ ಕ್ರಮೇ ಕ್ರಮೇ ತೇನೋ ಭಕ್ತ ಹೈವೇ ಉತ್ತಮ. ಕೋಮಲ ಶ್ರದ್ಧೆ ಇರುವವನು ಕನಿಷ್ಠ ಅಧಿಕಾರಿ, ಆದರೆ ಕ್ರಮವಾದ ವಿಧವನ್ ಅನುಸರಿಸುವವನು. ಪ್ರಭುಜಿ ಮೇಲ್ ಮಾಡ್ಬೇಕು. ಒಂದು ನಿಮಿಷ. ವಿಧಾನವನ್ ಅನುಸರಿಸುವವನು ಮೊದಲು ದರ್ಜೆ ಅಧಿಕಾರಿಯ ಮಟ್ಟಕ್ಕೆ ಏರುತ್ತಾನೆ. ಪ್ರತಿಯೊಬ್ಬನೂ ತನ್ನ ಭಕ್ತಿ ಜೀವನವನ್ನು ಆರಂಭಿಕ ಹಂತದಿಂದಲೇ ಶುರು ಮಾಡುತ್ತಾನೆ. ಆದರೆ ಒಬ್ಬನು ಹರಿನಾಮವನ್ನು ವಿಧಿವತ್ತಾಗಿ ನಿಗದಿಯಾದಷ್ಟು ಸಲ ಜಪಿಸಿದರೆ ಅವನ ಹಂತ ಹಂತವಾಗಿ ಅತ್ಯುತ್ತಮ ನೆಲೆಯನ್ನು, ಉತ್ತಮ ಅಧಿಕಾರಿ ಎಂಬ ಸ್ಥಾನವನ್ನು ಹೇರುತ್ತಾನೆ. ಕೃಷ್ಣ ಪ್ರಜ್ಞಾ ಆಂದೋಲನವು ಪ್ರತಿನಿತ್ಯ 16 ಸುತ್ತ ಜಪ ಮಾಡಬೇಕೆಂದು ವಿಧಿಸುತ್ತದೆ. ಏಕೆಂದರೆ ಪಾಶ್ಚಾತ್ಯ ದೇಶಗಳ ಜನರು ಜಪಸರವಿಟ್ಟುಕೊಂಡು ದೀರ್ಘಕಾಲ ಚಿತ್ತೈಕಾಗ್ರತೆಯಿಂದ ಜಪ ಮಾಡಲಾರರು. ಆದ್ದರಿಂದ ಕನಿಷ್ಠ ಪಕ್ಷ ಇಂತಿಷ್ಟು ಸುತ್ತು ಜಪ ಮಾಡಬೇಕೆಂದು ವಿಧಿಸಲಾಗಿದೆ. ಆದರೆ ಒಬ್ಬನು ಕನಿಷ್ಠ ಪಕ್ಷ 64 ಸುತ್ತು ಜಪ 1,00,000 ನಾಮಗಳು ಮಾಡದೇ ಇದ್ದರೆ ಅವನನ್ನು ಪತಿತನೆಂದು ಪರಿಗಣಿಸಬೇಕೆಂದು ಶೀಲಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳುತ್ತಿದ್ದರು. ಅವರ ಪ್ರಕಾರ ನಮ್ಮಲ್ಲಿ ಪ್ರತಿಯೊಬ್ಬರೂ ಪತಿತರೇಯ. ಆದರೆ ನಾವು ಶ್ರದ್ಧೆಯಿಂದಲೂ ನಿರ್ವಂಚನೆಯಿಂದಲೂ ಪರಮಪ್ರಭುವಿನ ಸೇವೆಗೈಯಲು ಪ್ರಯತ್ನಿಸುತ್ತಿರುವುದರಿಂದ ನಾವು ಪತಿತ ಪಾವನರೆಂದು ಪ್ರಸಿದ್ಧರಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ನಿರೀಕ್ಷಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಗುರು. ಧನ್ಯವಾದಗಳು. ಧನ್ಯವಾದ. ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಕೃಷ್ಣನ ಜಪದ ಒಂದು ನಾಮಗಳ ಜಪವು ಎಷ್ಟು ಶ್ರೇಷ್ಠ ಅನ್ನೋ ಬಗ್ಗೆ ಹೇಳ್ತಾರೆ. ಸೊ ಇಲ್ಲಿ ಯಾವುದೇ ಅಪರಾಧ ರಹಿತವಾಗಿ ನಾವು ದಶಾಪರಾಧಗಳನ್ನು ನೋಡಿದ್ವಿ. ದಶ ಅಪರಾಧಗಳನ್ನು, ಅದು ಬೆಳಗಿನ ದಿನ ಯಾರಿಗೂ ರಿಪೀಟ್ ಮಾಡ್ತೀರಾ? ದಶ ಅಪರಾಧಗಳು ನೆನಪಿದೆಯಾ? ನೆನಪಿದ್ರೆ ನೋಡದೆ ಹೇಳ್ಕೊಳಕ್ ಬರಲ್ಲ. ನೋಡ ಹೇಳಿ, ಪರವಾಗಿಲ್ಲ. ಸರ್ ನಾನು ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಬೆಂಗಳೂರಲ್ಲಿ. ಬೇರೆ ಯಾರಾದ್ರೂ ಹೇಳ್ತೀರಾ? ಯಾರಿಗೂ ನೆನಪಿಲ್ವಾ ದಶ ಅಪರಾಧಗಳು? ಜಾಸ್ತಿ ಇರೋದ್ರಿಂದ ನೋಡ್ಕೊಂಡು ಹೇಳಬೇಕು. ನೋಡ್ಕೊಂಡು ಹೇಳಿ, ಪರವಾಗಿಲ್ಲ. ನೆನಪಿರ್ಬೇಕು, ಬಟ್ ಇದ್ದಿಲ್ಲ ಅಂದ್ರೆ ಪರವಾಗಿಲ್ಲ. ಮೊದಲನೆಯದಾಗಿ ವೈಷ್ಣವರ ನಿಂದೆ, ಭಗವಂತನ ಭಕ್ತರನ್ನು ಟೀಕಿಸಬಾರದು, ಅವಮಾನಿಸುವುದು, ಇದು ಮೊದಲನೇ ಅಪರಾಧ. ಅಂದ್ರೆ to blaspheme the devotees who dedicated their life for propagating the glories of the holy name. ಸೊ ಎರಡನೇದು ದೇವತೆಗಳನ್ನು ಕೃಷ್ಣನಿಗೆ ಸಮನಾಗಿ ಅಥವಾ ಸ್ವತಂತ್ರ ಅಂತ ಭಾವಿಸುವುದು. ಇವರು ಬ್ರಹ್ಮ, ಶಿವ, ದೇವತೆಗಳ ಹೆಸರು, ಇವರನ್ನು ವಿಷ್ಣು ನಾಮಕ್ಕೆ ಸಮಾನ ಅಂತ ಭಾವಿಸುವುದು. ನಂತರ ಮೂರನೇದಾಗಿ ಆಧ್ಯಾತ್ಮಿಕ ಗುರುಗಳನ್ನು ಅವಮಾನಿಸುವುದು ಮತ್ತು ಅವರನ್ನು ಒಬ್ಬ ಸಾಮಾನ್ಯರಂತೆ ಅವರನ್ನು ತಿಳಿಯುವುದು. ಸೊ ಆಧ್ಯಾತ್ಮಿಕ ಗುರುಗಳು ಅಂದ್ರೆ ಗುರುದೇವರನ್ನು, ಶೀಲಪ್ರಭುಪಾದರನ್ನು, ಅಥವಾ ನಮಗೆ ಯಾರು ದೀಕ್ಷೆ ಕೊಟ್ಟಿರ್ತಾರೆ. ಸೊ ಕೆಲವರು ಶೀಲಪ್ರಭುಪಾದರಿಂದ ರಿತ್ವಿಕ್ ಸಿಸ್ಟಮ್ ಅಲ್ಲಿ ಡೈರೆಕ್ಟ್ ಆಗಿ ತಗೊಳ್ತಾರೆ, ಕೆಲವರು ಅವರ ಶಿಷ್ಯರ ಮೂಲಕವಾಗಿ ನಾನ್ ರಿತ್ವಿಕ್ ಮೂಲಕವಾಗಿ ತಗೋತಾರೆ. ಸೊ ಈ ಗುರುಗಳನ್ನು ಈ ರೀತಿಯಾಗಿ ನಾವು ನಿಂದಿಸಬಾರದು ಮತ್ತು ಅವರ ಆದೇಶಗಳನ್ನು ಕೂಡ ಯಾವಾಗಲೂ ನಾವು ಗೌರವಿಸಬೇಕು. ಇದು ಮೂರನೇದು. ಓಕೆ, ಟು ಡಿಸೋಬೇ ದಿ ಆರ್ಡರ್ಸ್ ಆಫ್ ಸ್ಪಿರಿಚುವಲ್ ಮಾಸ್ಟರ್ಸ್ ಅಂತ ರೆಗ್ಯುಲೇಷನ್. ನಂತರ ಶಾಸ್ತ್ರಗಳ ನಿಂದನೆ ಅಂತ ಮಾಡುವುದು. ವೇದ ಪುರಾಣಗಳು, ಭಗವದ್ಗೀತೆ, ಭಾಗವತ ಇಂತಹ ವೇದಿಕ ಶಾಸ್ತ್ರಗಳನ್ನು ಟೀಕೆ ಮಾಡುವುದು ಅಥವಾ ಆ ವೇದಿಕ ಶಾಸ್ತ್ರಗಳಿಗೆ, ಆ ವೇದಶಾಸ್ತ್ರಗಳಿಗೆ
ಅನುಕೂಲಕರವಾಗಿರುವ ಇತರೆ ಸಾಹಿತ್ಯ ಏನಿದೆ ಅದನ್ನು ಟೀಕೆ ಮಾಡುವಂಥದ್ದು ಅಥವಾ ಅದನ್ನು ಅಲ್ಲೆಗಳೆಯುವಂಥದ್ದು, ಇದೆಲ್ಲ 4ನೇ ಅಪರಾಧ. ನಂತರ ಹರಿನಾಮ ಮಹಿಮೆಯ ಅತಿಶಯೋಕ್ತಿ ಅಂತ ಭಾವಿಸೋದು. ಟು ಕನ್ಸಿಡರ್ ದಿ ನೇಮ್ಸ್ ಆಫ್ ಗ್ಲೋರೀಸ್ ಆಫ್ ಚಾಂಟಿಂಗ್ ಹರೇ ಕೃಷ್ಣ, ಇಮ್ಯಾಜಿನೇಷನ್ ಅಂದ್ರೆ ಅದೊಂದು ಇಮ್ಯಾಜಿನೇಷನ್. ಇದು ಹರಿನಾಮ ಮಹಿಮೆಯಲ್ಲಿ, ಹರಿನಾಮ ಸಂಕೀರ್ತನೆಯಲ್ಲಿ ಯಾವ ಮಹಿಮೆನೂ ಇಲ್ಲ, ಇದು ಬರೀ ಕೇವಲ ಅತಿರಂಜಿತ, ಇಮ್ಯಾಜಿನೇಷನ್, ಕಲ್ಪಿತ ಅಥವಾ ರಂಜಿತ ಅಂತ ತಿಳ್ಕೊಳ್ಳೋದು. ಇದು 5ನೇ ಅಪರಾಧ. ನಂತರ ಹರಿನಾಮಕ್ಕೆ ಯಾವುದೋ ಒಂದು ತಪ್ಪು ಅರ್ಥವನ್ನು ಕೊಡುವುದು. ಟು ಗಿವ್ ಎನ್ ಇಂಟರ್ಪ್ರಿಟೇಷನ್ ಟು ದಿ ಹೋಲಿ ನೇಮ್ ಆಫ್ ದಿ ಲಾರ್ಡ್. ನಾಮದ ನಿಜ ತತ್ವವನ್ನು ಬಿಟ್ಟು ಸ್ವಂತವಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಈ ನಾಮದ ಅಭಿಪ್ರಾಯ ಇದು, ನಾಮದ ಅರ್ಥ ಇದು ಅಂತ ಸ್ವಂತ ಕಲ್ಪಿತ ಅರ್ಥಗಳನ್ನು ನೀಡುವಂಥದ್ದು, ಇದು ಅಪರಾಧ. ನಂತರ ಟು ಮೇಕ್ ಸಿನ್ಫುಲ್ ಆಕ್ಟಿವಿಟೀಸ್ ಆನ್ ದಿ ಸ್ಟ್ರೆಂತ್ ಆಫ್ ಹೋಲಿ ನೇಮ್, ಅಂದ್ರೆ ನಾಮ ಬಲದಿಂದ ಪಾಪ ಮಾಡುವಂಥದ್ದು. ಸೊ ನಾವು ಜಪ ಮಾಡ್ತಿದ್ದೀನಿ, ಸೊ ಹಾಗಾಗಿ ಪಾಪ ಹೋಗುತ್ತೆ, ಏನು ಅಡ್ಡಿ ಇಲ್ಲ, ಹೋಗಿ ಪಾಪನೂ ಮಾಡ್ಬೋದು, ಜಪನೂ ಮಾಡ್ಬೋದು. ಜಪ ಮಾಡಿದ್ರೆ ಹೆಂಗೂ ಪಾಪ ಹೋಗುತ್ತಲ್ವ ಅಂತ ಉದ್ದೇಶಪೂರ್ವಕವಾಗಿ ಪಾಪಗಳನ್ನಂತೂ ಮಾಡುವ ಮನೋಭಾವ. ಸೊ ಇದು ಕ್ರಿಶ್ಚಿಯನ್ಸ್ ಎಲ್ಲ ಮಾಡ್ತಾರೆ. ಅವರು ಸಂಡೇ ಅವರು ಅಲ್ಲೊಂದು ಎಲ್ಲ ಅದು ಸರ್ಮನ್ ಅಂತಾರೆ ಅವರು. ಆ ಸರ್ಮನ್ ಎಲ್ಲ ಮುಗಿದ್ಮೇಲೆ ಅಂದ್ರೆ ಈ ಕ್ಲಾಸ್ ಎಲ್ಲ ಇರುತ್ತೆ ಅವ್ರದ್ದು, 1 ಗಂಟೆ 2 ಗಂಟೆ ಪ್ರವಚನ ಇರುತ್ತೆ. ಆ ಪ್ರವಚನ ಎಲ್ಲ ಮುಗಿದ್ಮೇಲೆ ಅವರು ಫಾದರ್ ಇರ್ತಾರಲ್ಲ, ಅರ್ಥಂದ್ರೆ ಚರ್ಚಲ್ಲಿ ಪ್ರೀಸ್ಟ್ ಇರ್ತಾರೆ, ಅವರು ಹೋಗಿ ಒಂದು ಬಾಕ್ಸ್ ಅಲ್ಲಿ ಕೂತ್ಕೊಳ್ತಾರೆ. ಸೊ ಆ ಬಾಕ್ಸ್ ಅಲ್ಲಿ ಮಧ್ಯದಲ್ಲಿ ಒಂದು ಇದಿರುತ್ತೆ, ಒಂದು ಸಣ್ಣ ವಿಂಡೋ ಇರುತ್ತೆ. ಅದು ಬಾಕ್ಸ್ ಅಲ್ಲಿ ಇರೋರಿಗೆ ನೀವು ಯಾರು ಅಂತ ಕಾಣಿಸೋದಿಲ್ಲ ಅವ್ರಿಗೆ, ಅಂದ್ರೆ ಪ್ರೀಸ್ಟ್ ಕಾಣಿಸೋದಿಲ್ಲ. ಸೊ ನೀವು ಏನೆಲ್ಲ ಪಾಪಗಳು ಮಾಡಿದ್ದೀವಿ ಕಳೆದ ಒಂದು ವಾರದಲ್ಲಿ ಅದನ್ನೆಲ್ಲ ಹೇಳ್ಕೊಳ್ಳೋದು ಅವರಿಗೆ. ಹೇಳ್ಕೊಂಡು ಅವರು ಓಕೆ, ಜೇಸಸ್ ನಿಮ್ಮನ್ನು ಅಪರಾಧಗಳನ್ನು ಮುಕ್ತನನ್ನಾಗಿ ಮಾಡಿದ್ದಾನೆ, ನಿಮ್ಮನ್ನು ಕ್ಷಮಿಸಿದ್ದಾನೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಅವರು ಜೇಸಸ್ನ ಪರವಾಗಿ ಅವರು ಹೇಳ್ತಾರೆ. ಸೊ ಇನ್ನು ಮುಂದೆ ಈ ತಪ್ಪುಗಳು ಮಾಡಬಾರ್ದು. ಸೊ ಮತ್ತೆ ಅಲ್ಲಿಂದ ಬಾಕ್ಸ್ ಇಂದ ಹೊರಗಡೆ ಬರೋದು, ಸ್ವಲ್ಪ ಕಾಣಿಕೆ ಹಾಕ್ತಾರೆ, ಹೊರಗಡೆ ಬರ್ತಾರೆ, ಮತ್ತೆ ಅದನ್ನೇ ಮಾಡೋದು. ಮತ್ತೆ ಒಂದು ವಾರ ಬಿಟ್ಕೊಂಡು ಹೋಗಿ ಮತ್ತೆ ಅದನ್ನೇ ಮಾಡೋದು. ಸೊ ವಾರ ಬಿಟ್ಕೊಂಡು ಹೋಗಿ ಮತ್ತೆ ಅದೇ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳೋದು. ಈ ರೀತಿಯಾಗಿ ಇದನ್ನು ನಾಮಬಲದ ಮೇಲೆ ಪಾಪಗಳನ್ನು ಮಾಡುವುದು ಅಂತ ಕರೀತಾರೆ ಇದಕ್ಕೆ. ಸೊ ಹರೇ ಕೃಷ್ಣ ಜಪ ಮಾಡ್ತಾ ಇದ್ದೀವಿ, ನಾವು ಪಾಪ ಮಾಡಬಹುದು ಅಂತ ತಪ್ಪು ಮಾಡಬಾರದು. ನಂತರ ನಾಮ ಜಪವನ್ನು ಮಾಡ್ತಾರೆ. ಟು ಕನ್ಸಿಡರ್ ಚಾಂಟಿಂಗ್ ಹರೇ ಕೃಷ್ಣ ಆಸ್ ಒನ್ ಆಫ್ ದಿ ಆಸ್ಪೀಸಿಯಸ್ ರಿಚುಲಿಸ್ಟಿಕ್ ಆಕ್ಟಿವಿಟೀಸ್ ಆಫರ್ಡ್ ಇನ್ ವೇದಾಸ್ ಆಸ್ ಫ್ರೂಟಿವ್ ಆಕ್ಟಿವಿಟೀಸ್ ಅಂತ. ಅಂದ್ರೆ ಕನ್ನಡದಲ್ಲಿ ಅಂದ್ರೆ ನಾಮ ಜಪವನ್ನು ಸಾಮಾನ್ಯ, ಅದು ಒಂದು ಪುಣ್ಯಕರ್ಮ, ಎಲ್ಲ ಪುಣ್ಯಕರ್ಮಗಳು ಮಾಡ್ತಾ ಇದ್ದೀವಿ, ಸಾಮಾನ್ಯ ಮುಂಡೇನ್ ಆಕ್ಟಿವಿಟೀಸ್, ಇದು ಒಂದು ಪುಣ್ಯಕರ್ಮ ಅಂತ ಏನು ಮಾಡೋಣ ಅನ್ನೋ ರೀತಿಯಲ್ಲಿ ತಿಳ್ಕೊಂಡು ಮಾಡುವುದು. ಸೊ ಹೇಗೆ ನಾವು ದಾನ ಯಜ್ಞ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ಹರಿನಾಮ ಕೂಡ ಅದೇ ರೀತಿ ದಾನ ಮಾಡುವಂತ ಒಂದು ಪುಣ್ಯಕರ್ಮ ಅಷ್ಟೇ ಅಂತ ತಿಳ್ಕೊಳ್ಳುವಂಥದ್ದು, ಅದು ಒಂದು ಅಪರಾಧ. ನಂತರ ನಂಬಿಕೆ ಇಲ್ಲದವರಿಗೆ ನಾಮದ ಮಹಿಮೆಯ ಬಗ್ಗೆ ತಿಳಿಸಿಕೊಡೋಕೆ ಪ್ರಯತ್ನ ಮಾಡೋದು. ಕೆಲವರಿಗೆ ನಂಬಿಕೆ ಇರೋದಿಲ್ಲ. ಸೊ ಅಂತಹವರಿಗೆ ನಾಮದ ಮಹಿಮೆಯ ಅಂತರಂಗ ರಹಸ್ಯಗಳನ್ನು, ಅಂದ್ರೆ ಟು ಎಕ್ಸ್ಪ್ಲೈನ್ ಟು ದಿ names of the glories of the holy name to the people who are not interested in it. ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಸೊ ಅವರಿಗೆ ನಾವು ಅಂತಹ ಅಂತರಂಗ ರಹಸ್ಯಗಳನ್ನು ಹೇಳುವುದರಲ್ಲಿ ಏನೂ ಅರ್ಥವೂ ಇಲ್ಲ. ಅವರು ಇನ್ನಷ್ಟು ಭಗವಂತ ನಮ್ಮ ಬಗ್ಗೆ ಇನ್ನಷ್ಟು ಅಸೂಯೆಯನ್ನು ತಾಳ್ತಾರೆ ಮತ್ತು ಇನ್ನಷ್ಟು ಏನ್ ಮಾಡ್ತಾರೆ, ಇನ್ನಷ್ಟು ಪಾಪಕರ್ಮಗಳನ್ನು ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಹೇಳುವುದರಲ್ಲೂ ಕೂಡ ಒಂದು ಅಪರಾಧವೇ. ಮತ್ತೆ ಕೊನೆಯದಾಗಿ ಹರಿನಾಮ ಮಹಿಮೆ ತಿಳಿದು ಕೂಡ, ಇಷ್ಟೆಲ್ಲ ಒಂದು ದಿನ ಜಪ ಮಾಡಿ ಎಲ್ಲ ತಿಳಿದು ಕೂಡ, ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿ ಹರಿನಾಮ ಜಪದ ಮಹಿಮೆ ಏನಿದೆ ಅಂತ ತಿಳಿದುಕೊಂಡರೂ ಕೂಡ ಆ ಜಪದಲ್ಲಿ ಗಮನ ಕೊಡೋದೆ ಮನಸ್ಸನ್ನು ಭೌತಿಕ ಆಸಕ್ತಿಗಳಲ್ಲಿ ಕಂಟಿನ್ಯೂಸ್ ಆಗಿ ತೊಡಗಿಸ್ಕೊಂಡು ಹೋಗ್ತಾ ಇರೋದು. ಈ ರೀತಿಯಾಗಿ ಈ 10 ಅಪರಾಧಗಳನ್ನು ಮಾಡಬಾರ್ದು ಅಂದ್ರೆ. ಸೊ ಇಲ್ಲಿ ಭಗವಂತನ ಪವಿತ್ರ ನಾಮವನ್ನು ಅಪರಾಧರಹಿತವಾಗಿ, ಅಂದ್ರೆ ಈ 10 ಅಪರಾಧಗಳಿಂದ ಮುಕ್ತರಾಗಿ ಜಪಿಸಬೇಕು. ಸೊ ಆವಾಗ ಏನ್ ಮಾಡಿದ್ವಿ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ, ಸರಿಯಾದ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಕಷ್ಟ ಆಗುದಿಲ್ಲ. ಅದು ಒಳ್ಳೆಯ ಅಧಿಕಾರಿ ಅಲ್ಲ. ಸೊ ಅವನು ಮಧ್ಯಮ ಅಧಿಕಾರಿ ಆಗ್ಲಿ, ಕನಿಷ್ಠ ಅಧಿಕಾರಿ ಆಗೋದು ಕೂಡ ಕಷ್ಟ. ಕನಿಷ್ಠ ಅಧಿಕಾರಿ ಅಪರಾಧಗಳನ್ನು ಮಾಡ್ತಾ ಇರ್ತಾನೆ, ಆದ್ರೆ ಮಧ್ಯಮ ಅಧಿಕಾರಿ ಈ ಅಪರಾಧಗಳನ್ನು ಮಾಡದೆ ಒಂದು ಜಪ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ಇರ್ಬೇಕು ಅವನು. ಸೊ ಆದ್ರಿಂದ ಅವನು ಇಲ್ಲ ಅಂದ್ರೆ ಉತ್ತಮ ಅಧಿಕಾರಿ ಆಗ್ಲಿಕ್ಕಾಗಿಲ್ಲ. ಯಾಕಂದ್ರೆ ನಾವು ಇವಾಗ ಮಧ್ಯಮ ಅಧಿಕಾರಿಯ ಬಗ್ಗೆ ಮಾತಾಡ್ತಾ ಇದೀವಿ ಈ ಪ್ಯಾರಾಗ್ರಾಫ್ ಅಲ್ಲಿ. ಸೊ ಅದರಿಂದ ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಕೋಮಲ ಶ್ರದ್ಧೆ ಇರುವನು ಕನಿಷ್ಠ ಅಧಿಕಾರಿ, ಆದ್ರೆ ಕ್ರಮವಾದ ವಿಧಾನವನ್ನು ಅರಿಸಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನಂದ್ರೆ ಅವನು ಮೊದಲ ದರ್ಜೆಯ ಅಧಿಕಾರಕ್ಕೆ ನಿಧಾನವಾಗಿ ಏರ್ತಾನೆ. ಸೊ ಎಲ್ಲರೂ ಆರಂಭದಲ್ಲೇ ಶುರು ಮಾಡೋದು, ಎಲ್ಲರೂ ಕೂಡ ನಿಗದಿಯಾದಷ್ಟು ಅಂದ್ರೆ 64 ಜಪ ಮಾಡಬೇಕು, 64 ಸುತ್ತು ಜಪ ಮಾಡಬೇಕು ಅಂತ ಹೇಳಿ
ಹೇಳ್ತಾರೆ. ಆದ್ರೆ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಥಾಕೂರರು, ಇವರು ಶ್ರೀಲ ಪ್ರಭುಪಾದರ ಗುರುಗಳು, ಅವ್ರು ಹೇಳ್ತಾ ಇದ್ರು 64 ಜಪ ಸುತ್ತು ಮಾಡಬೇಕು ಅಂತ ಹೇಳಿ. ಆದ್ರೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಗೊತ್ತು. ಶ್ರೀಲ ಪ್ರಭುಪಾದರಿಗೆ ಚೆನ್ನಾಗಿ ಗೊತ್ತು. ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಇದ್ದು ಬಂದರು, ಭಾರತದಲ್ಲಿ ಕೂಡ ಇದ್ದು ಬಂದರು. ಪಾಶ್ಚಾತ್ಯ ದೇಶದಲ್ಲಿ ಅವರಿಗೆ ಗೊತ್ತು, ಇವರಿಗೆ ಅರ್ಧ ಗಂಟೆ ಕುತ್ಕೊಳ್ಳೋದು ಕಷ್ಟ ಸರಿಯಾಗಿ. ಇವರು ಇನ್ನು 64 ಜಪ ಸುತ್ತು ಜಪ ಮಾಡ್ಬೇಕಂದ್ರೆ 8 ರಿಂದ 8:30 ಗಂಟೆ, ಬಿಗಿನಿಂಗ್ ಅಲ್ಲಿ 10 ಗಂಟೆವರೆಗೂ ಬೇಕಾಗತ್ತೆ. ಆಮೇಲೆ ಅದು ಅಭ್ಯಾಸ ಆಗ್ತಾ ಕನಿಷ್ಠ ಪಕ್ಷ 8 ಗಂಟೆಗಳ ಸಮಯ ಬೇಕಾಗುತ್ತೆ. ಒಂದು 8 ಗಂಟೆಗಳ ಸಮಯ ಯಾರ ಹತ್ರ ಸಿಗುವುದಿಲ್ಲ ಈ ಕಲಿಯುಗದಲ್ಲಿ. ಸೊ ಯಾಕಂದ್ರೆ ನಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ. ನಾವೆಲ್ಲ ಅಲ್ಪಮತಿಗಳು ಅಂತ ಮೊದಲೇ ವೇದವ್ಯಾಸರು ಹೇಳಿಬಿಟ್ಟಿದ್ದಾರೆ ಭಾಗವತಮಲ್ಲಿ. ಅಲ್ಪಾಯುಷಿ, ಅಲ್ಪಮದ್ದಿ, ಅಲ್ಪಬುದ್ಧಿ. ಸೊ ಅದರಿಂದ ನಾವು 8 ಗಂಟೆಗಳ ಕಾಲ ಕೂತ್ಕೊಂಡು ಮಾಡೋದು ಕಷ್ಟ. ಸೊ ಅದರಿಂದ ಚೈತನ್ಯ ಮಹಾಪ್ರಭುಗಳು ಕೂಡ ಈ 64 ಸುತ್ತು ಹೇಳಿದ್ರು. ಆದ್ರೆ ಶ್ರೀಲ ಪ್ರಭುಪಾದರು ನಮ್ಗೆಲ್ಲ ಡಿಸ್ಕೌಂಟ್ ಕೊಟ್ಟಿದ್ದಾರೆ. 16 ಸುತ್ತು ಅಂದ್ರೆ 8 ಗಂಟೆ ಅಂತೂ ನಾವು ಇರ್ಲೇಬೇಕು, ಮಾಡ್ಲೇಬೇಕು. ಆ 8 ಗಂಟೆಯಲ್ಲಿ ಅವರು ಅದನ್ನ ಡಿವೈಡ್ ಮಾಡಿದ್ದಾರೆ. 2 ಗಂಟೆ ಕಾಲ ನೀವು ಜಪ ಮಾಡಿ, ಅಂದ್ರೆ 16 ಸುತ್ತು ಜಪ ಮಾಡಿ. 2 ಗಂಟೆಗಳ ಕಾಲ ಪುಸ್ತಕಗಳನ್ನು ಓದಿ ಮತ್ತು ಇದನ್ನು ಕ್ಲಾಸ್ ಕೇಳಿ. 2 ಗಂಟೆ ಸೇವೆ ಮಾಡಿ. ಸೊ ಇನ್ನೊಂದು 2 ಗಂಟೆ ನೀವು ಇನ್ನಷ್ಟು ಪುಸ್ತಕಗಳನ್ನು ಓದಿ ಅಥವಾ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಪ್ರಚಾರ ಮಾಡಿ. ಸೊ ಈ ರೀತಿಯಾಗಿ ಅವರನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ನಾವೀಗ ಪ್ರಚಾರ ಮಾಡಕ್ ಆಗೋದಿಲ್ಲ ಅಂದ್ರೆ ಆ 2 ಗಂಟೆಗಳನ್ನು ಕೂಡ ನಾವು ಓದ್ಲಿಕ್ಕೆ ಬಳಸಬಹುದು. ಸೊ ಈ ರೀತಿಯಾಗಿ ನಾವು 8 ಗಂಟೆಗಳ ಕಾಲ, ಬೆಳಗಿಂದ ಸಂಜೆ 24 ಗಂಟೆಗಳಲ್ಲಿ 8 ಗಂಟೆಗಳ ಕಾಲವನ್ನು ನೀವು ಕೊಡಿ ಭಗವಂತನ ನಾಮಸ್ಮರಣೆಗೆ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ರು. ಸೊ ಅದರಿಂದ ಇಲ್ಲಿವರೆಗೂ ಆಗಿತ್ತಲ್ವಾ ಕೃಷ್ಣನ ಮಹಾಪ್ರಭುಗಳು. ಸೊ ನಾವು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಷ್ಟ ಮಾಡಿದ್ರೆ ನೀವು ಪತಿತ ಪಾವನರೆಂದು ಪ್ರಸಿದ್ಧರಾದ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ನೀವು ನಿರೀಕ್ಷಿಸಬಹುದು. ಅಂದ್ರೆ 8 ಗಂಟೆ ನಾವು ನಿರ್ವಂಚನೆಯಿಂದ ಮಾಡಬೇಕು ಅಂತ ಮಾಡಿದ್ರೆ. ಸೊ ಈ ರೀತಿಯಾಗಿ ಯಾವುದೇ ಅಪರಾಧ ಇಲ್ಲದೆ 16 ಸುತ್ತು ಜಪ ಮಾಡಿದ್ರು ಕೂಡ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ನಾವು ಪತಿತ ಪಾವನರೆಂದು ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ನಿರೀಕ್ಷಿಸಬಹುದು. ಸೊ ಅದರಿಂದ ಶ್ರೀಲ ಪ್ರಭುಪಾದರು ಹೇಳಿದ್ಮೇಲೆ ಅಲ್ಲಿಗೆ ಮುಗೀತು. ನಮ್ಗೆ ಅದು 16 ಸುತ್ತು ನಾವು ಮಾಡೋಣ, ಕನಿಷ್ಠ ಪಕ್ಷ ಮಾಡಬೇಕು. ಸೊ ನೆಕ್ಸ್ಟ್ ಯಾರು? ಗೀತಾ ಮಾತಾಜಿ ಆಯ್ತಲ್ವಾ? ಗೀತಾ ಮಾತಾಜಿ ಆಯ್ತಾ ನಿಮ್ದು ಓದಿದ್ದು? ಓಕೆ, ಮಂಗಳಾ ಆಯ್ತು ಮಾತಾಜಿ. ಪ್ರಭುಜಿ, ಓದಿದ್ರು. ಮಂಗಳಾ ಮಾತಾಜಿ ಓದಿ, ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತರ ಇಲ್ಲಿಂದ ಓದಿ. ಮಂಗಳಾ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಒಂದ್ ನಿಮಿಷ. ಇದು ಶ್ಲೋಕ ಓದ್ಬೇಕಾ ಪ್ರಭುಜಿ? ಇಲ್ಲಿಂದ ಶುರು ಮಾಡಿ ಮಾತಾಜಿ. ಚೈತನ್ಯ ಮಹಾಪ್ರಭುಗಳ ಪ್ರಭುಜಿ. ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತರಾದ ಶ್ರೀಲ ಸತ್ಯರಾಜ ಕಾನರು ಒಬ್ಬನು ವೈಷ್ಣವ ಎಂಬುದನ್ನು ಗುರುತಿಸುವುದು ಹೇಗೆ ಎಂದು ಪ್ರಭುವನ್ನು ಕೇಳಿದಾಗ ಪ್ರಭುವು ಹೀಗೆ ಹೇಳಿದರು. ಪ್ರಭು ಕಹೇ ಯಾರ ಮುಖೇಶುನಿ ಏಕ ಬಾರ, ಕೃಷ್ಣ ನಾಮ ಸೇಹಿ ಪೂಜ್ಯ ಶ್ರೇಷ್ಠ ಸಭಾಕಾರ. ಒಬ್ಬ ವ್ಯಕ್ತಿಯು ಕೃಷ್ಣನಾಮವನ್ನು ಒಂದೇ ಒಂದು ಸಲ ಉಚ್ಚರಿಸುವುದನ್ನು ಕೇಳಿದೊಡನೆ ಆ ವ್ಯಕ್ತಿ ಇತರ ಸಾಮಾನ್ಯ ವ್ಯಕ್ತಿಗಳಿಗಿಂತ ಉತ್ತಮ ಎಂದು ಪರಿಗಣಿಸಬೇಕು. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 15.106 ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದುವರಿದು ಹೀಗೆ ಹೇಳುತ್ತಾರೆ. ಅತಯೇವ ಯಾರ್ನ ಮುಖೇ ಏಕ ಕೃಷ್ಣ ನಾಮ, ಸೇಹಿ ಇತ ವೈಷ್ಣವ ಕರಿಹತಾನ್ಹಾರ ಸಮ್ಮಾನ. ಕೃಷ್ಣನ ಪುಣ್ಯ ನಾಮ ಸ್ಮರಣೆ ಮಾಡಬಯಸುವವನನ್ನು ಅಥವಾ ಕೃಷ್ಣನ ನಾಮಗಳನ್ನು ಜಪಿಸುವ ಅಭ್ಯಾಸವಿರುವವನನ್ನು ವೈಷ್ಣವನೆಂದು ಒಪ್ಪಿಕೊಳ್ಳಬೇಕು. ಅಂತವರಿಗೆ ಕನಿಷ್ಠ ಪಕ್ಷ ಮನಸ್ಸಿನಲ್ಲೇ ಗೌರವ ಸಲ್ಲಿಸಬೇಕು. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 15.111 ಖ್ಯಾತ ಇಂಗ್ಲಿಷ್ ಸಂಗೀತಗಾರರಾದ ನಮ್ಮ ಮಿತ್ರರೊಬ್ಬರು ಕೃಷ್ಣನ ಜಪದ ಬಗ್ಗೆ ಆಕರ್ಷಿತರಾಗಿದ್ದಾರೆ ಮತ್ತು ಅವರು ತಮ್ಮ ರೆಕಾರ್ಡುಗಳಲ್ಲಿ ಅನೇಕ ಸಲ ಕೃಷ್ಣನ ಪುಣ್ಯನಾಮ ಸ್ಮರಣೆ ಮಾಡಿದ್ದಾರೆ. ತಮ್ಮ ಮನೆಯಲ್ಲಿ ಅವರು ಕೃಷ್ಣನ ಚಿತ್ರಗಳಿಗೆ ನಮಿಸಿ ಕೃಷ್ಣ ಪ್ರಜ್ಞೆಯ ಪ್ರಚಾರಕರಿಗೂ ಗೌರವಾರ್ಪಣೆ ಮಾಡುತ್ತಾರೆ. ಎಲ್ಲಾ ವಿಧದಲ್ಲೂ ಅವರಿಗೆ ಕೃಷ್ಣನಾಮದ ಬಗ್ಗೆ ಹಾಗೂ ಕೃಷ್ಣನ ಮಹಿಮಾತಿಶಯಗಳ ಬಗೆಗೆ ತುಂಬಾ ಒಳ್ಳೆಯ ಅಭಿಪ್ರಾಯ.
ಆದ್ದರಿಂದ ನಾವು ಅಂತವರನ್ನು ಮುಕ್ತ ಮನಸ್ಸಿನಿಂದ ಗೌರವಿಸುತ್ತೇವೆ, ಏಕೆಂದರೆ ಈ ವ್ಯಕ್ತಿಯು ಕ್ರಮವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಿದ್ದಾರೆಂಬುದನ್ನು ನಾವು ಕಣ್ಣಾರೆ ನೋಡುತ್ತಿದ್ದೇವೆ. ಅಂತಹ ವ್ಯಕ್ತಿಯನ್ನು ಯಾವಾಗಲೂ ಗೌರವಿಸಬೇಕು. ತೀರ್ಮಾನ ಇಷ್ಟೇ: ನಿಯತವಾಗಿ ಭಗವನ್ನಾಮ ಜಪ ಮಾಡುತ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಪ್ರಯತ್ನಿಸುತ್ತಿರುವ ಯಾರನ್ನೇ ಆದರೂ ವೈಷ್ಣವರು ಗೌರವಿಸಬೇಕು. ಇನ್ನೊಂದು ಕಡೆ ನಮ್ಮ ಸಮಕಾಲೀನರಾದ ಕೆಲವು ದೊಡ್ಡ ಪ್ರಚಾರಕರು ಎನಿಸಿಕೊಂಡವರು ಕ್ರಮೇಣ ಐಹಿಕ ಜೀವನಕ್ಕೆ ಬಿದ್ದಿದ್ದಾರೆ, ಏಕೆಂದರೆ ಅವರು ಭಗವಂತನ ಪುಣ್ಯನಾಮವನ್ನು ಜಪಿಸದೆ ಹೋದರೂ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ನಮ್ಗೆ ಮುಖ್ಯವಾಗಿ ನಾವು ಕೆಲವು ಸಂದೇಶಗಳೇನು ಅಂದ್ರೆ, ಇಲ್ಲಿ ಗುರುಗಳ ಪ್ರಾಜ್ಞೆಯನ್ನು ಪಾಲಿಸುವುದು ಆಧ್ಯಾತ್ಮಿಕ ಪ್ರಗತಿಯ ಅಡಿಪಾಯ. ನಾವು ಅದಿರ್ಲೇಬೇಕು. ಗುರುಗಳ ಏನು ನಾವು ದೀಕ್ಷೆ ತಗೊಂಡಿರ್ತೇವೆ ಅಥವಾ ಶ್ರೀಲ ಪ್ರಭುಪಾದ ದೀಕ್ಷೆ ತಗೊಳ್ಳದೇ ಇದ್ರು ಕೂಡ ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ದಾರೆ ನಮಗೆ ಅದನ್ನು ನಾವು ಪಾಲಿಸ್ಬೇಕು. ಇಲ್ಲ ಅಂದ್ರೆ ಆಧ್ಯಾತ್ಮಿಕವಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರೆ ಅದೇ ರೀತಿ ಕೇವಲ ಬಾಹ್ಯ ಪ್ರದರ್ಶನಕ್ಕಾಗಿ ಭಕ್ತಿ ಮಾಡದೆ ನಾವು ಒಳಗಿಂದ ಕಲಿಯುವ ಹಂಬಲ ಇರಬೇಕು, ಭಕ್ತಿಯನ್ನು ಕಲಿಯುವ ಹಂಬಲ ಇರಬೇಕು. ಮತ್ತು ನಾಮದ ಜಪಕ್ಕಿಂತ ಸಂಖ್ಯೆಗಿಂತ ಎಷ್ಟು ಅಪರಾಧ ಮುಕ್ತವಾಗಿ ಮಾಡ್ತಾ ಇದ್ದೀವಿ, ನಾವು ಎಷ್ಟು ಗಂಭೀರವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ. ಇಲ್ಲಿ ಈ ಪರ್ಪೋರ್ಟ್ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ವೈಷ್ಣವರನ್ನು ಗುರುತಿಸುವ ಮತ್ತು ಗೌರವಿಸುವ ಬಗ್ಗೆ ಸತ್ಯರಾಜ ಕಾನರಿಗೆ ನೀಡಿದ ಒಂದು ಮಾರ್ಗದರ್ಶನ, ಒಂದು ಅತ್ಯಂತ ಉದಾರವಾದ ದೃಷ್ಟಿಕೋನವನ್ನು ಚೈತನ್ಯ ಮಹಾಪ್ರಭುಗಳು ಕೊಡ್ತಾ ಇದ್ದಾರೆ. ಇಲ್ಲಿ ನಾವು 16 ಸುತ್ತು, 26 ಸುತ್ತು, 64 ಸುತ್ತು ಈ ತರ ಎಲ್ಲ ಮಾತಾಡ್ತಾ ಇದ್ದೀವಿ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಏನಾದ್ರು ಅಂದ್ರೆ, ಎಷ್ಟು ಕೃಪೆ ಚೈತನ್ಯ ಮಹಾಪ್ರಭುಗಳ ಪ್ರಕಾರ ನಮಗಿದೆ ಅಂದ್ರೆ, ಕೇವಲ ಒಂದು ಸಾರಿ ಕೃಷ್ಣ ಅಂದ್ರೆ ಸಾಕು. ಕೇವಲ ಜೀವನದಲ್ಲಿ, ಪ್ರತಿ ಸಂಪೂರ್ಣ ಜೀವನ ಪೂರ್ಣ ಒಂದು ಸಾರಿ ಕೃಷ್ಣ ಅಂತ ಉಚ್ಚರಿಸಿದ್ರು ಸಾಕು, ಅವನು ಸಾಮಾನ್ಯ ಜನರಿಗಿಂತ ಉತ್ತಮ, ಪರಿಶ್ರೇಷ್ಠ ಅವನು ಅಂತ ಪರಿಗಣಿಸ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿ ಹೋಗಿದ್ದಾರೆ. ಸೊ ಇದರ ಅರ್ಥ ಏನು ಅಂದ್ರೆ, ಈ ಪರಿಣಾಮ ಅಷ್ಟು ಪವಿತ್ರವಾದದ್ದು, ಅಷ್ಟು ಶಕ್ತಿಯುತವಾದದ್ದು. ಯಾರು ಕೃಷ್ಣ ನಾಮದ ಬಗ್ಗೆ ಆಸಕ್ತಿ ಹೊಂದಿರ್ತಾರೋ ಅವ್ರು ಕೇವಲ ಅಭ್ಯಾಸದ ಬಲದಿಂದ ನಾಮ ಜಪ ಮಾಡುತ್ತಾರೋ ಅವರು ಕನಿಷ್ಠ ಪಕ್ಷ ವೈಷ್ಣವರು ಅಂತ ಒಪ್ಕೊಳ್ಬೇಕು ಅಂತ ಮತ್ತೆ ಗೌರವಿಸ್ಬೇಕು. ಅಟ್ಲೀಸ್ಟ್ ಕನಿಷ್ಠ ಪಕ್ಷದಲ್ಲಿ ಇದ್ದಾರೆ ಅವರು, ಕನಿಷ್ಠ ಅಧಿಕಾರಿ ಲೆವೆಲ್ ಅಲ್ಲಿ ಇದ್ದಾರೆ. ಅಭ್ಯಾಸದ ಬಲದಿಂದ ಮಾಡ್ತಾ ಇದ್ದಾರೆ ಅವರು, ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಇಲ್ಲ ಜಪ ಮಾಡುವಾಗ. ಆದ್ರೂ ಕೂಡ ಅವರು ಹರೇ ಕೃಷ್ಣನ ನಾಮದ ಬಗ್ಗೆ ಆಸಕ್ತಿ ಹೊಂದಿದ್ರೆ ಸಾಕು, ಅವರನ್ನು ನಾವು ಕನಿಷ್ಠ ಅಧಿಕಾರಿ ಅಂತ ಗೌರವಿಸ್ಕೊಡ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಮತ್ತು ಈ ಜಾರ್ಜ್ ಹ್ಯಾರಿಸನ್ ಅವರ ಬಗ್ಗೆ ಹೇಳಿದ್ದಾರೆ. ಅವರು ಭಕ್ತಿ ಪ್ರಸಾರದ ಬಗ್ಗೆ ಇವರು ಇಂಗ್ಲಿಷ್ ಸಂಗೀತಕಾರರು. ಸೊ ಇವರು ನಿಮ್ಗೆಲ್ಲ ಗೊತ್ತಿದ್ದೋ ಇಲ್ಲ, ಈ ಬೀಟಲ್ ಬ್ಯಾಂಡ್ ಅಂತ ಇರ್ತದೆ. ಈ ಬೀಟಲ್ ಬ್ಯಾಂಡ್ ಅಂದ್ಬಿಟ್ಟು ತುಂಬಾ ಫೇಮಸ್ ಇದು ಬ್ಯಾಂಡ್ ಪಾರ್ಟಿ. ಇದು ಈ ರೀತಿ ನಮ್ದು ಆರ್ಕೆಸ್ಟ್ರಾ ಪಾರ್ಟಿ ತರ ಇರುತ್ತಲ್ಲ, ಸೊ ಈ ರೀತಿಯಾಗಿ ಇದು ಬೀಟಲ್ ಬ್ಯಾಂಡ್ ಅನ್ನೋದು ಒಂದು ಆರ್ಕೆಸ್ಟ್ರಾ ಪಾರ್ಟಿ ಇತ್ತು ಆಗಿನ ಕಾಲದಲ್ಲಿ ಇಂಗ್ಲಿಷ್ ಇದರಲ್ಲಿ. ಸೊ ಇವರು ಜಾರ್ಜ್ ಹ್ಯಾರಿಸನ್ ಅವರ ಬ್ಯಾಂಡಿನ ಸಿಇಒ. ಅವರು ಜಾರ್ಜ್ ಹ್ಯಾರಿಸನ್ ಬ್ಯಾಂಡಿನ ಸಿಇಒ. ಅವ್ರೇನ್ ಮಾಡ್ತಾ ಇದ್ರು, ಅವರಿಗೆ ಈ ಸಂಗೀತದ ಬಗ್ಗೆ, ಅವರು ತುಂಬಾ ಸಂಗೀತದಲ್ಲಿ ದೊಡ್ಡ ಅವ್ರ ಹೆಸರುವಾಸಿ ಆಗಿತ್ತು. ಅವ್ರ ಟ್ರೂಪ್ ಏನಿದೆ ಅವ್ರ ಹೆಸರುವಾಸಿ ಆಗಿತ್ತು. ಅವ್ರದೆಲ್ಲ ಸುಮಾರು ಧ್ವನಿ ಸುರುಳಿಗಳು LPG ರೆಕಾರ್ಡ್ಗಳೆಲ್ಲ ಮಾಡ್ತಾ ಇದ್ರು ಅವ್ರು. LPG ರೆಕಾರ್ಡ್ ಅಂತ ಇದ್ರಲ್ಲ ಮೊದಲು, ದೊಡ್ಡದ ಒಂದು ಪ್ಲೇಟ್ ತರ ಬರ್ತಾ ಇತ್ತು, ಗ್ರಾಮಫೋನ್ ರೆಕಾರ್ಡ್ಗಳು. ಸೊ ಅದರಲ್ಲೆಲ್ಲ ಅವ್ರದ್ದು ಬೀಟಲ್ ಬ್ಯಾಂಡ್ ಇಂದ ಅವ್ರದ್ದು ಇದೆಲ್ಲ ನಡೀತಾ ಇತ್ತು. ಸೊ ಅವಾಗ ಅವರು ಈ ಹರೇ ಕೃಷ್ಣ ಮಹಾಮಂತ್ರ ಇಸ್ಕಾನ್ ಮೂವ್ಮೆಂಟ್ ಅನ್ನು ಜಾಯಿನ್ ಆಗ್ತಾರೆ. ಶ್ರೀಲ ಪ್ರಭುಪಾದರಿಂದ ಇಂಪ್ರೆಸ್ ಆಗಿ ಇಸ್ಕಾನ್ ಮೂವ್ಮೆಂಟ್ ಆಗಿ ಜಾಯಿನ್ ಆಗಿ ಅವ್ರು ಏನ್ ಮಾಡ್ತಾರೆ, ಅವರು ತಮ್ಮ ಬ್ಯಾಂಡಿನ ಮೂಲಕವಾಗಿ ಲಕ್ಷಾಂತರ ಜನರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಅವರು ತಲುಪಿಸ್ತಾರೆ. ಇವಾಗ ಬೀಟಲ್ ಬ್ಯಾಂಡ್ ಅವ್ರು ಬರೆದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಅವ್ರು ಜಪ ಮಾಡಿದ್ರೆ ಸ್ಟೇಜ್ ಮೇಲೆ ಎಲ್ರೂ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದು, ಎಲ್ರೂ ಕೂಡ ಅದು ಈ ರೀತಿಯಾಗಿ ಅದು ಫೇಮಸ್ ಆಯ್ತು. ಅವರು ತಮ್ಮ ಪ್ರತಿಯೊಂದು ಆರ್ಕೆಸ್ಟ್ರಾದಲ್ಲಿ ಸ್ವಲ್ಪ ಸಮಯವನ್ನು ಅವರು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಇದಕ್ಕೆ ಆಡಿಯನ್ಸ್ಗೆ ಹೇಳಲಿಕ್ಕೆ ಅವರು ತುಂಬಾ ಉತ್ಸುಕರಾಗಿರ್ತಾ ಇದ್ರು. ಸೊ ಅದರಿಂದ ಅವರು ಕೂಡ ತಮ್ಮ ಮನೆಯಲ್ಲಿ ಅನೇಕ ಕೃಷ್ಣನ ಜಪಗಳನ್ನು ಇಟ್ಕೊಳ್ತಾ ಇದ್ರು, ಕೃಷ್ಣನ ಚಿತ್ರಗಳನ್ನು ಅಂದ್ರೆ ಫೋಟೋಗಳನ್ನೆಲ್ಲ ಇಟ್ಕೊಳ್ತಾ ಇದ್ರು, ಮತ್ತು ಕೃಷ್ಣನ ಡಿವೋಟಿಗಳಿರಿದ ಎಲ್ಲರನ್ನು ಅವರು ತುಂಬಾ ಗೌರವ ಕೊಡ್ತಾ ಇದ್ರು. ಸೊ ಈ ರೀತಿಯಾಗಿ ಈ ಕೇವಲ ಅವನು ಭಕ್ತರಂತ ಹ್ಯಾರಿಸನ್ ಅವರು ಹೊರಗಡೆ ಭಕ್ತರಂಗೆ ಕಾಣಿಸ್ತಾ ಇರ್ಲಿಲ್ಲ, ನಾರ್ಮಲ್ ವ್ಯಕ್ತಿ ತರ ಕಾಣಿಸ್ತಾ ಇದ್ರು.
ಒಬ್ಬ ಫೇಮಸ್ ಬ್ಯಾಂಡ್ ಇದೇನಿದೆ ಅದರ ಬ್ಯಾಂಡ್ ಟ್ರೂಪಿನ ಒಂದು CEO ತರ ನಾರ್ಮಲ್ ವ್ಯಕ್ತಿ ತರ ಕಾಣಿಸ್ತಾ ಇದ್ರು, ಬಿಸ್ನೆಸ್ ಮ್ಯಾನ್ ತರ ಕಾಣಿಸ್ತಾ ಇದ್ರು. ಆದ್ರೆ ಅವರು ಭಗವಂತನ ಸೇವೆ ಮತ್ತು ನಾಮದ ಬಗ್ಗೆ ಅತ್ಯುನ್ನತವಾದ ಗೌರವವನ್ನು ಹೊಂದಿದ್ರು. ಸೊ ಈ ರೀತಿಯಾಗಿ ಗೌರವವನ್ನು ಹೊಂದಿದ್ರು ಕೂಡ ಅವನು ಆಧ್ಯಾತ್ಮಿಕವಾಗಿ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಅಂಥವರನ್ನು ಕೂಡ ನಾವು ಗೌರವಿಸಬೇಕು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಅದೇ ರೀತಿ ಒಬ್ಬರು ಎಷ್ಟೇ ದೊಡ್ಡ ಪ್ರಚಾರಕರಾಗಿದ್ರು ಕೂಡ, ಎಷ್ಟೇ ವಿದ್ವಾಂಸರಾಗಿದ್ರು ಕೂಡ ಅವನು ಭಗವಂತನ ನಾಮ ಜಪವನ್ನು ನಿಲ್ಲಿಸಿದರೆ ಅಥವಾ ನಿರ್ಲಕ್ಷಿಸಿದರೆ ಮತ್ತೆ ಲೌಕಿಕ ಭೋಗದ ಅಂಧಕಾರಕ್ಕೆ ಬೀಳುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಈ ಜಪ ಏನಿದೆ ಇದು ಆಧ್ಯಾತ್ಮಿಕ ಜೀವಾಳ, ಇದನ್ನು ನಿಲ್ಲಿಸಬಾರ್ದು. ಆಧ್ಯಾತ್ಮಿಕ ಚೈತನ್ಯ ಕೂಡ ಕುಂದು ಹೋಗುತ್ತೆ. ಆದ್ರಿಂದ ನಮ್ಗೆ ಮುಖ್ಯವಾದ ನಾವು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಭಕ್ತಿಯ ಹಾದಿಯಲ್ಲಿ ಯಾರೇ ಒಂದು ಹೆಜ್ಜೆ ಇಟ್ಟರು ಅಂದ್ರೆ ಕೇವಲ ಒಂದು ಸಾರಿ ಕೃಷ್ಣ ಅಂದ್ರೂ ಕೂಡ ಅಂತವರನ್ನು ನಾವು ಪ್ರೋತ್ಸಾಹನ ಕೊಡಬೇಕು ಮತ್ತು ಅವರನ್ನು ಗೌರವಿಸ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಮತ್ತು ನಾಮದ ಮಹಿಮೆ ಬಗ್ಗೆ ಕೂಡ ಚೈತನ್ಯ ಮಹಾಪ್ರಭುಗಳು ಸರ್ವಶಕ್ತವಾದದ್ದು. ಯಾರ ನಾಲಿಗೆ ಮೇಲೆ ಒಮ್ಮೆ ಆದರೂ ಅದು ಕೃಷ್ಣ ಅಂತ ಬಂದ್ರೆ ಅದು ನಾಲಿಗೆಯನ್ನು ಪವಿತ್ರಗೊಳಿಸುತ್ತೆ ಮತ್ತು ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಸೊ ಆ ರೀತಿ ಅದೇ ಮತ್ತೆ ಇನ್ನೊಂದು ನಾವು ನೆನ್ಪಿಟ್ಕೋಬೇಕು ಅಂದ್ರೆ, ಭಕ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಅಂದ್ರೆ ಮುಂದೆ ಹೊರಗುವುದು ಎಷ್ಟು ಮುಖ್ಯನೋ, ಜಪದ ಮೂಲಕ ಆ ಸ್ಥಾನವನ್ನು ಉಳಿಸಿಕೊಂಡು ಮತ್ತು ಅದರ ಇನ್ನಷ್ಟು ಮುಂದುವರಿಯೋದು ಕೂಡ ತುಂಬಾನೇ ಮುಖ್ಯ. ಸೊ ಅದರಿಂದ ಇದು ಕೇವಲ ಬಾಹ್ಯ ವೇಷಭೂಷಣದಲ್ಲಿ ಭಕ್ತಿ ಇಲ್ಲ, ಅದು ಭಗವಂತನ ನಾಮದ ಮೇಲೆ ನಮಗೆ ಎಷ್ಟು ಶ್ರದ್ಧೆ ಇದೆ. ನಂತರ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಸಲು ಪ್ರಯತ್ನಿಸುವ ಪ್ರತಿಯೊಬ್ಬರು ಕೂಡ ಗೌರವಕ್ಕೆ ಅರ್ಹರು ಅಂತ ನಾವು ಈ ಪರ್ಪೋರ್ಟ್ ಇಂದ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಸನಾತನ ಗೋಸ್ವಾಮಿಯವರಿಗೆ ಉಪದೇಶಿಸುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಸೇವೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಶಾಸ್ತ್ರಯುಕ್ತಿ ನಾಹಿ ಜಾನೆ ದೃಢ ಶ್ರದ್ಧವಾನ್, ಮಧ್ಯಮ ಅಧಿಕಾರಿ ಸೇಯಿ ಮಹಾಭಾಗ್ಯವಾನ್. ನಿರ್ಣಾಯಕ ಶಾಸ್ತ್ರಜ್ಞಾನವಿಲ್ಲದಿದ್ದರೂ ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ಅಚಲವಾದ ಶ್ರದ್ಧೆ ಬೆಳೆಸಿಕೊಂಡು ವಿಧಿವತ್ತಾದ ಭಕ್ತಿ ಸೇವೆಯಲ್ಲಿ ನಿಷ್ಠೆ ಇರುವವರನ್ನು ಮಧ್ಯಮ ಅಧಿಕಾರಿ ಎಂದು ಪರಿಗಣಿಸಬೇಕು. ಅಂತಹ ವ್ಯಕ್ತಿಯು ಮಹಾಭಾಗ್ಯವಂತ. ಚೈತನ್ಯ ಚರಿತಾಮೃತ ಮಧ್ಯ 22.67. ಮಧ್ಯಮ ಅಧಿಕಾರಿಯು ಶ್ರದ್ಧವಾನ್ ಅಂದರೆ ಅಚಲ ಶ್ರದ್ಧೆಯುಳ್ಳವನು. ಭಕ್ತಿ ಸೇವೆಯಲ್ಲಿ ಮುಂದುವರಿಯಲು ಅವನು ನಿಜವಾದ ಅಧಿಕಾರಿ. ಆದ್ದರಿಂದ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲಾ 22.64 ಹೀಗೆ ಹೇಳಿದೆ: ಶ್ರದ್ಧವಾನ್ ಜನ ಹಯಭಕ್ತಿ ಅಧಿಕಾರಿ, ಉತ್ತಮ ಮಧ್ಯಮ ಕನಿಷ್ಠ ಶ್ರದ್ಧಾ ಅನುಸಾರಿ. ಬೆಳೆಸಿಕೊಂಡ ಶ್ರದ್ಧೆಗೆ ತಕ್ಕಂತೆ ಒಬ್ಬನು ಭಕ್ತಿ ಸೇವೆಗೆ ಕನಿಷ್ಠ ಮಧ್ಯಮ ಮತ್ತು ಉತ್ತಮ ಅಧಿಕಾರಿಯಾಗುತ್ತಾನೆ. ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯ 22.62 ಹೀಗೆ ಹೇಳಿದೆ: ಶ್ರೀ ಉಪದೇಶಾಮೃತ. ಶ್ರದ್ಧಾ ಶಬ್ದೇ ವಿಶ್ವಾಸ ಕಹೆ ಸುದೃಢ ನಿಶ್ಚಯ, ಕೃಷ್ಣ ಭಕ್ತಿ ಕೈಲೆ ಸರ್ವಕರ್ಮ ಕೃತ ಹಯ. ಕೃಷ್ಣನಿಗೆ ದಿವ್ಯ ಸೇವೆಯನ್ನು ಅರ್ಪಿಸುವುದರ ಮೂಲಕ ಒಬ್ಬನು ತಂತಾನೆ ಎಲ್ಲ ಚಟುವಟಿಕೆಗಳನ್ನು ಮಾಡಿದಂತಾಗುತ್ತದೆ. ಭಕ್ತಿ ಸೇವೆಗೆ ಅನುಕೂಲವಾದ ಈ ಭರವಸೆಯನ್ನು, ದೃಢ ನಂಬಿಕೆಯನ್ನು ಶ್ರದ್ಧಾ ಎಂದು ಕರೆಯುತ್ತಾರೆ. ಶ್ರದ್ಧೆ ಅಂದರೆ ಕೃಷ್ಣನಲ್ಲಿ ನಂಬಿಕೆಯು ಕೃಷ್ಣ ಪ್ರಜ್ಞೆ ಆರಂಭ. ಶ್ರದ್ಧೆ ಎಂದರೆ ದೃಢ ಶ್ರದ್ಧೆ ಎಂಬ ಭಗವದ್ಗೀತೆಯ ಮಾತುಗಳು ಶ್ರದ್ಧಾಳುಗಳಿಗೆ ಪ್ರಮಾಣಬದ್ಧವಾದ ಉಪದೇಶಗಳು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುವುದನ್ನೆಲ್ಲ ಹಾಗೆಯೇ ಯಥಾವತ್ತಾಗಿ ಬೇರೆ ಅರ್ಥ ಕೊಡದೆ ಸ್ವೀಕರಿಸಬೇಕು. ಅರ್ಜುನನನ್ನು ಭಗವದ್ಗೀತೆಯನ್ನು ಸ್ವೀಕರಿಸಿದ್ದು ಹೀಗೆಯೇ. ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅರ್ಜುನನು ಕೃಷ್ಣನಿಗೆ ಹೇಳಿದನು: ಸರ್ವಂ ಏತದೃತಂ ಮನ್ಯೆ ಯನ್ಮಾನ್ ವದಸಿ ಕೇಶವ. ಓ ಕೃಷ್ಣ, ನೀನು ನನಗೆ ಹೇಳಿದ್ದೆಲ್ಲವನ್ನೂ ನಾನು ಸತ್ಯವೆಂದು ಸ್ವೀಕರಿಸುತ್ತೇನೆ. ಗೀತಾ 10.14. ಇದು ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ವಿಧಾನ. ಇದನ್ನೇ ಶ್ರದ್ಧೆ ಎಂದು ಕರೆಯುವುದು. ಭಗವದ್ಗೀತೆಯ ಒಂದು ಭಾಗವನ್ನು ತನ್ನ ಮನಸ್ಸಿಗೆ ಬಂದಂತೆ ವ್ಯಾಖ್ಯಾನಿಸಿ ಇನ್ನೊಂದು ಭಾಗವನ್ನು ಒಪ್ಪದಿರುವುದು ಸರಿಯಿಲ್ಲ. ಇದು ಶ್ರದ್ಧೆಯಿಲ್ಲ. ಶ್ರದ್ಧೆ ಎಂದರೆ ಭಗವದ್ಗೀತೆಯ ಉಪದೇಶಗಳೆಲ್ಲವನ್ನು, ಮುಖ್ಯವಾಗಿ ಕೊನೆಯ ಉಪದೇಶವನ್ನು, ಅಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲ ಬಗೆಯ ಧರ್ಮಗಳನ್ನೂ ತೊರೆದು ನನಗೆ
ಶರಣಾಗು ಸಾಕು ಎಂಬ ಉಪದೇಶವನ್ನು ಗೀತಾ 18.66 ಒಪ್ಪುವುದು. ಈ ಉಪದೇಶಕ್ಕೆ ಒಬ್ಬನು ಸಂಪೂರ್ಣವಾಗಿ ಬದ್ಧನಾಗಿದ್ದರೆ ಅವನು ಬಲವಾದ ನಂಬಿಕೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಬುನಾದಿಯಾಗುತ್ತದೆ. ಒಬ್ಬನು ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ಪೂರ್ತಿಯಾಗಿ ನಿರತನಾದರೆ ಅವನು ಕ್ರಮೇಣ ತನ್ನ ಆಧ್ಯಾತ್ಮಿಕ ತಾಧ್ಯಾತ್ಮವನ್ನು ಅರಿಯುತ್ತಾನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದ್ದರೆ ಅವನಿಗೆ ಕೃಷ್ಣನು ಪ್ರತ್ಯಕ್ಷನಾಗುವುದಿಲ್ಲ. ಜಪಿಸದಿದ್ದರೆ ಅವನಿಗೆ ಕೃಷ್ಣನು ಪ್ರತ್ಯಕ್ಷನಾಗುವುದಿಲ್ಲ. ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಆದ ಭಕ್ತಿ ರಸಾಮೃತ ಸಿಂಧು 1.2.234. ನಾವು ದೇವೋತ್ತಮ ಪರಮಪುರುಷನನ್ನು ಯಾವುದೇ ಕೃತಕ ವಿಧಾನದಿಂದ ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ನಾವು ಶ್ರದ್ಧೆಯಿಂದ ಭಗವತ್ ಸೇವೆಯಲ್ಲಿ ನಿರತರಾಗಬೇಕಾಗುತ್ತದೆ. ಅಂತಹ ಸೇವೆಯು ನಾಲಿಗೆಯಿಂದ ಆರಂಭವಾಗುತ್ತದೆ. ಸೇವೋನ್ಮುಖೇ ಹಿ ಜಿಹ್ವಾದೌ ಅಂದರೆ ನಾವು ಯಾವಾಗಲೂ ಭಗವಂತನ ನಾಮಗಳ ಜಪ ಮಾಡಬೇಕು ಮತ್ತು ಕೃಷ್ಣ ಪ್ರಸಾದವನ್ನೇ ಸ್ವೀಕರಿಸಬೇಕು ಎಂದು ಅರ್ಥ. ನಾವು ಬೇರೆನನ್ನು ಜಪಿಸಲೂ ಬಾರದು, ಸ್ವೀಕರಿಸಲೂ ಬಾರದು. ಈ ವಿಧಾನವನ್ನು ಅನುಸರಿಸಿದರೆ ಪರಮಪ್ರಭುವು ತಂತಾನೆ ಭಕ್ತನಿಗೆ ಪ್ರತ್ಯಕ್ಷನಾಗುತ್ತಾನೆ. ತಾನು ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಈ ಪರ್ಪೋರ್ಟ್ ಅಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ, ಇದು ಚೈತನ್ಯ ಮಹಾಪ್ರಭುಗಳು ಸತ್ಯರಾಜ ಖಾನರಿಗೆ ನೀಡಿದ ಉಪದೇಶದ ಮುಂದುವರಿದ ಭಾಗ ಅಂತ ನಾವು ತಿಳಿಬಹುದು. ಇಲ್ಲಿ ಭಕ್ತರ ಶ್ರದ್ಧೆ ಮತ್ತು ನಾಮ ಜಪದ ಗಾಢತೆ, ಎಷ್ಟು ನಾವು ಗಾಢವಾಗಿ ಜಪವನ್ನು ಮಾಡ್ತಾ ಇದ್ದೀವಿ, ಅದರ ಆಧಾರದ ಮೇಲೆ ಕೂಡ ವೈಷ್ಣವರನ್ನು 3 ಹಂತಗಳಲ್ಲಿ ವಿಂಗಡಿಸಿದ್ದಾರೆ. ಅದು ನಾವು ಈ 3 ಹಂತಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅವ್ರನ್ನ ಹೇಗೆ ಗೌರವಿಸಬೇಕು ಎನ್ನುವುದರ ಬಗ್ಗೆ ನಾವು ನೋಡಿದ್ದೀವಿ ಈಗಾಗಲೇ. ಸೊ ನಂತರ ನಾಮಾಪರಾಧಗಳ ಬಗ್ಗೆ ಕೂಡ ಮಾತಾಡಿದರೆ, ನಾಮಾಪರಾಧಗಳನ್ನು ಕೂಡ ನಾವು ನೋಡಿದ್ದೀವಿ. ಸಾಧು ನಿಂದೆ, ಅನ್ಯ ದೇವತೆಗಳ ತುಲನೆ, ಗುರುವಿನ ಆಜ್ಞೆ ಉಲ್ಲಂಘನೆ, ಶಾಸ್ತ್ರವನ್ನು ನಿಂದಿಸುವುದು, ನಾಮ ಮಹಿಮೆ ಕಲ್ಪನೆ ಅಂತ ಹೇಳುವುದು, ನಾಮದ ಬಲದಿಂದ ಪಾಪಗಳನ್ನು ಮಾಡುವುದು, ಅಶ್ರದ್ಧಾಳುಗಳಿಗೆ ಉಪದೇಶ ಮಾಡುವಂಥದ್ದು, ನಾವು ನಂತರ ನಾಮ ಜಪವನ್ನು ಲೌಕಿಕ ಪುಣ್ಯಕ್ಕೆ ಸಮೀಕರಿಸುವಂಥದ್ದು, ನಂತರ ಜಪ ಮಾಡುವಾಗ ಬೇರೆಲ್ಲೋ ಮನಸ್ಸು ಇರುವುದು ನಾಮಗಳ ಅಪರಾಧಗಳು. ಸೊ ನಂತರ ಕೊನೆಯದಾಗಿ ಮಮಕಾರ ಬಿಡದಂತಿರುವುದು, ಐಹಿಕ ವಸ್ತುಗಳ ಮೇಲೆ, ಲೌಕಿಕ ವಿಷಯಗಳ ಮೇಲೆ ಮೋಹವನ್ನು ಬಿಡದೆ ನಾಮದ ಬಗ್ಗೆ ಏನು ತಿಳ್ಕೊಳ್ಳದೆ ಇರುವಂಥದ್ದು. ಸೊ ಈ ರೀತಿಯಾಗಿ ನಾವು ಮಾಡ್ತಾನೆ ಇರ್ತೀವಿ. ಸೊ ನಾವು ಕನಿಷ್ಠ ಪಕ್ಷ 16 ಜಪ ಮಾಡೋದಕ್ಕೂ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳಿಗೆ ನೀಡಿದ ಉಪದೇಶ ಏನು ಅಂದ್ರೆ, ಈ ಭಕ್ತಿ ಸೌಧಕ್ಕೆ ಅಂದ್ರೆ ಭಕ್ತಿಯ ಒಂದು ಬಿಲ್ಡಿಂಗ್ ಏನಿದೆ ಅದರ ಬುನಾದಿ ಅಂದ್ರೆ ಫೌಂಡೇಶನ್. ಅದರ ಫೌಂಡೇಶನ್ ಏನು? ಭಕ್ತಿಯ ಸೌಧಕ್ಕೆ ಫೌಂಡೇಶನ್ ಏನು? ಶ್ರದ್ಧೆ. ಸೊ ಶ್ರದ್ಧೆ ಇರಬೇಕು, ನಾಮದಲ್ಲಿ ಶ್ರದ್ಧೆ ಇರಬೇಕು, ಭಗವಂತನ ನಾಮದಲ್ಲಿ, ಭಗವಂತನ ಲೀಲೆಗಳಲ್ಲಿ ಶ್ರದ್ಧೆ ಇರಬೇಕು. ಸೊ ಶ್ರದ್ಧೆ ಅತ್ಯಂತ ಮುಖ್ಯ. ಭಕ್ತಿಯ ಸೌಧಕ್ಕೆ ಬುನಾದಿ ಇದು, ಅಂದ್ರೆ ಫೌಂಡೇಶನ್. ಸೊ ಭಕ್ತಿಯನ್ನ ಸೌಧಕ್ಕೆ ಹೇಳಿದೆ. ಇದನ್ನು ಉದಾಹರಣೆಗೆ ಕೊಟ್ಟಿದ್ದಾರೆ. ಸೌಧ ಅಂದ್ರೆ ಇದು ವಿಧಾನಸೌಧ ಟೈಪ್ ದೊಡ್ಡದೊಂದು ಬಿಲ್ಡಿಂಗ್. ಸೊ ಭಕ್ತಿ ದೊಡ್ಡದೊಂದು ಬಿಲ್ಡಿಂಗ್, ಮನೆಯನ್ನ ಸೌಧ ಅಂತಾರೆ. ಸೊ ಈ ಸೌಧ ಅಂದಕ್ಕೆ ಇದಕ್ಕೆ ಬುನಾದಿ ಏನು? ಫೌಂಡೇಶನ್ ಏನು? ಶ್ರದ್ಧೆ. ಶ್ರದ್ಧೆಯ ಮೇಲೆ ಈ ಭಕ್ತಿಯ ಒಂದು ಬಿಲ್ಡಿಂಗ್ ನಿಲ್ಲಕ್ಕೆ ಸಾಧ್ಯ. ಸೊ ಶ್ರದ್ಧೆ ಅಂದ್ರೆ ಏನು ಅಂತ ಇಲ್ಲಿ ನಾವು ನೋಡೋದಾದ್ರೆ, ಚೈತನ್ಯ ಚರಿತಾಮೃತದಲ್ಲಿ ಶ್ರದ್ಧೆ ಅಂದ್ರೆ ಕೇವಲ ನಂಬಿಕೆ ಅಲ್ಲ, ಇದು ಸುದೃಢವಾದ ನಿಶ್ಚಯ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಭಕ್ತಿ ಕೈಲಿ ಸರ್ವಕರ್ಮ ಕೃತಹಯ ಅಂದ್ರೆ ಕೃಷ್ಣನಿಗೆ ಭಕ್ತಿಯನ್ನು ಸಲ್ಲಿಸಿದರೆ ಜಗತ್ತಿನ ಎಲ್ಲಾ ಕರ್ತವ್ಯಗಳನ್ನು ಮಾಡಿದ ಲೆಕ್ಕಾಚಾರ ಆದಂತೆ. ಅಂದ್ರೆ ದೇವತೆಗಳಿಗೆ ಅರ್ಪಣೆ ಅಂತ ಮಾಡುವುದು, ಪಿತೃ ಕಾರ್ಯಗಳನ್ನು ಮಾಡುವುದು, ಈ ಎಲ್ಲರ ಒಂದು ಇವೆಲ್ಲ ಉಪಕರ್ತವ್ಯಗಳು. ಈ ಎಲ್ಲ ಕರ್ತವ್ಯಗಳನ್ನು ಕೂಡ ನಾವು ಪೂರೈಸಿದ ಹಾಗೆ ಅಂತ ಒಂದು ದೃಢವಾದ ನಂಬಿಕೆ ನಮಗಿರಬೇಕು. ಸೊ ಅದನ್ನೇ ಶ್ರದ್ಧೆ ಅಂತಾರೆ. ಅಂದ್ರೆ ಕೃಷ್ಣನಿಗೆ ಭಕ್ತಿಯನ್ನು ಸಲ್ಲಿಸಿದ್ರೆ ಸಾಕು, ಎಲ್ಲ ಉಪಕರ್ತವ್ಯಗಳನ್ನು ನಾವು ಮಾಡಿದ ಹಾಗೇನೆ ಎಂಬ ದೃಢವಾದ ಶ್ರದ್ಧೆ ನಮ್ಗಿರ್ಬೇಕು. ಹೇಗೆ ನಾವು ನೀರಿನ ಬುಡಕ್ಕೆ ನೀರು ಹಾಕಿದ್ರೆ ಎಲ್ಲಾ ಕೊಂಬೆ ರೆಂಬೆಗಳಿಗೆ ಎಲೆಗಳಿಗೆ ತಂತಾನೆ ಪೋಷಣೆ ಸಿಗುತ್ತೆಯೋ, ಅದೇ ರೀತಿ ಕೃಷ್ಣನ ಸೇವೆಯಿಂದ ಎಲ್ಲವೂ ಪೂರ್ಣವಾಗುತ್ತೆ. ಅದೇ ರೀತಿ ನಾವು ಏನಾದರೂ ಒಂದು ಊಟವನ್ನು ಸ್ವೀಕರಿಸಿದ್ರೆ, ಪ್ರಸಾದವನ್ನು ಸ್ವೀಕರಿಸಿದ್ರೆ, ಆಹಾರ ವಸ್ತುಗಳನ್ನು ಸ್ವೀಕರಿಸಿದ್ರೆ ಅದು ಏನಾಗುತ್ತೆ? ನಾವು ಮೊದಲು ಹೊಟ್ಟೆ ಹೋಗುತ್ತೆ. ನಾವು ಕಣ್ಣಿಗೆ ಸಪರೇಟ್ ಆಗಿ ಊಟ ಮಾಡೋದಿಲ್ಲ, ಅದಕ್ಕೆ ತಿನ್ನಿಸೋದಿಲ್ಲ, ಅದು ಕೈ ಕಾಲುಗಳಿಗೆ ಸಪರೇಟ್ ಆಗಿ ತಿನ್ನಿಸೋದಿಲ್ಲ. ನಾವು ಹೊಟ್ಟೆಗೆ ತಿನ್ನಿಸ್ತೀವಿ. ಆ ಹೊಟ್ಟೆದು ಮತ್ತೆ ಎಲ್ಲ ಬ್ಲಡ್ ಅಲ್ಲಿ ಹೋಗುತ್ತೆ, ಅದರ ಪೋಷಕಾಂಶಗಳೆಲ್ಲ ಅಲ್ಲಿಂದ
ಯಾವ ಅಂಗಕ್ಕೆ ಯಾವ ಇದು ಪೋಷಕಾಂಶಗಳು ಬೇಕೋ ಆ ಅಂಗಗಳು ಅದನ್ನು ಪಡ್ಕೊಳ್ಳುತ್ತವೆ. ಸೊ ಈ ರೀತಿಯಾಗಿ ನಾವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ತಂತಾನೆ ಯಾವ ಮರದ ಯಾವ ಯಾವ ಕೊಂಬೆಗಳಿಗೆ ರೆಂಬೆಗಳಿಗೆ ಯಾವ ರೀತಿಯ ಪೋಷಣೆ ಬೇಕೋ ಅವು ತಂತಾನೆ ಪಡ್ಕೊಳ್ಳುತ್ತೆ. ಅದರಿಂದ ಕೃಷ್ಣನಿಗೆ ಭಕ್ತಿ ಮಾಡಿದ್ರೆ ಸಾಕು. ನಂತರ ಶ್ರದ್ಧೆಯ ಆಧಾರದ ಮೇಲೆ ನಾವು ಮತ್ತೆ ಭಕ್ತರ ವಿಂಗಡೆಯನ್ನು ಮತ್ತೆ ಮಾಡಿದ್ದಾರೆ. ಇಲ್ಲಿ ಕನಿಷ್ಠ ಅಧಿಕಾರಿಗೆ ಬಗ್ಗೆ ಹೇಳಿದ್ದಾರೆ. ಮತ್ತೆ ಇಲ್ಲಿ ಈ ಕನಿಷ್ಠ ಅಧಿಕಾರಿಯ ಶ್ರದ್ಧೆ ಅಸ್ಥಿರವಾಗಿರುತ್ತೆ. ಯಾರಾದರೂ ತರ್ಕ ಮಾಡಿದ್ರೆ ಇವರ ನಂಬಿಕೆ ಅಲಗಾಡಬಹುದು. ನಂತರ ಮಧ್ಯಮಾಧಿಕಾರಿಗೆ ಹೋದ್ರೆ ಇವರು ಶಾಸ್ತ್ರಗಳ ಪಾಂಡಿತ್ಯ ಅಷ್ಟೊಂದು ಇರೋದಿಲ್ಲ ಇವರಿಗೆ. ಮಧ್ಯಮಾಧಿಕಾರಿಗಳಿಗೂ ಕೂಡ ಅವರಿನ್ನೂ ಕಲ್ತ್ಕೋತಾ ಇದ್ದಾರೆ. ಆದ್ರೆ ಇವರಿಗೆ ಶ್ರದ್ಧೆ ಇರುತ್ತೆ. ಕೃಷ್ಣ ಪ್ರಜ್ಞೆಯ ಒಂದು ಭಕ್ತಿಯ ಹಾದಿಯಲ್ಲಿ ಇವರಿಗೆ ಶ್ರದ್ಧೆ ಇರುತ್ತೆ. ಸೊ ಇವರು ತುಂಬಾ ಅದೃಷ್ಟವಂತರು ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಮಹಾಭಾಗ್ಯವಾನ್ ಅಂತಾರೆ ಇವರು. ಯಾಕಂದ್ರೆ ಇವರಿಗೆ ಶ್ರದ್ಧೆ ಇದೆ. ಶ್ರದ್ಧೆ ಇದ್ರೆ ಇವರು ತುಂಬಾ ಭಾಗ್ಯವಂತರು. ಸೊ ನಂತರ ಉತ್ತಮ ಅಧಿಕಾರಿಗಳು, ಇವರಿಗೆ ಶಾಸ್ತ್ರದಲ್ಲಿ ಅಗಾಧ್ಯ ಪಾಂಡಿತ್ಯ ಇರುತ್ತೆ. ತರ್ಕ ಯಾವ ಇರೋದಕ್ಕೂ ಅಲಗಾಡದೇ ಇರುವಂತಹ ಪೂರ್ಣ ಶ್ರದ್ಧೆ ಉಳ್ಳವರು. ಸೊ ಇಲ್ಲಿ ಅರ್ಜುನನ ಆದರ್ಶವನ್ನು ಶ್ರೀಲ ಪ್ರಭುಪಾದರು ಕೋಟ್ ಮಾಡ್ತಾ ಇದ್ದಾರೆ. ಇದ್ದನ್ನು ಇದ್ದಂತೆ ಸ್ವೀಕರಿಸುವುದು ಅಂದ್ರೆ ಭಗವದ್ಗೀತೆ ನಮಗೆ ಹೇಗೆ ಶ್ರದ್ಧೆ ಇರಬೇಕು ಎನ್ನುವುದರ ಬಗ್ಗೆ ಅರ್ಜುನನ್ನು ಉದಾಹರಣೆಯಾಗಿ ನೀಡುತ್ತೆ. ಅರ್ಜುನನು ಕೃಷ್ಣನ ಮಾತುಗಳನ್ನು ತನ್ನದೇ ವ್ಯಾಖ್ಯಾನ ನೀಡ್ಲಿಕ್ಕೆ ಹೋಗ್ಲಿಲ್ಲ. ಅವನು ಕೃಷ್ಣನಿಗೆ ಹೇಳ್ತಾನೆ, ಸರ್ವಮೇತದ್ ರಥಂ ಮನ್ಯೆ. ಕೃಷ್ಣ ನೀನು ಹೇಳಿದ್ದನ್ನೆಲ್ಲ ಸತ್ಯ ಅಂತ ನಾನು ಒಪ್ಕೋತೇನೆ. ಸರ್ವಮೇತದ್ ರಥಂ ಮನ್ಯೆ. ಸರ್ವಂ ಏತದ್ ರಥಂ, ನೀನ್ ಹೇಳಿದ್ದೆಲ್ಲ ಸರ್ವಂ ಏತದ್ ರಥಂ ಆಸ್ ಇಟ್ ಈಸ್ ಮನ್ಯೆ ಅಂದ್ರೆ ನಾನು ಒಪ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸದ್ಗುರುಗಳು ಮತ್ತು ಶಾಸ್ತ್ರಗಳನ್ನು ಹೇಳಿದ ವಿಷಯಗಳನ್ನು ಯಾವುದೇ ಸಂಶಯವಿಲ್ಲದೆ ಸ್ವೀಕರಿಸುವುದು ಆಧ್ಯಾತ್ಮಿಕ ಬಂಧನದ ಮೊದಲ ಮೆಟ್ಟಿಲು. ಅರ್ಜುನನಿಗೆ ಸದ್ಗುರು ಯಾರು? ಕೃಷ್ಣ. ಸೊ ಕೃಷ್ಣ ಹೇಳಿದ್ದನ್ನೆಲ್ಲ ಅವನು ಒಪ್ಕೋತಾನೆ. ಸೊ ಅದೇ ರೀತಿ ನಾವುಗಳು ಕೂಡ ನಮಗೆ ಶ್ರೀಲ ಪ್ರಭುಪಾದರು ಹೇಳಿದ್ದನ್ನೆಲ್ಲ ನಾವು ಶ್ರದ್ಧೆಯಿಂದ ಒಪ್ಕೋಬೇಕು. ಯಾಕಂದ್ರೆ ಅವರು ನಮಗೆ ಸದ್ಗುರುಗಳು. ಅವರನ್ನು ಗುರುಗಳಾಗಿ ಸ್ವೀಕರಿಸಿದ್ದೇವೆ. ನಾವು ಅವರಿಗೆ ಶರಣಾಗತರಾಗಿದ್ದೇವೆ. ಅದರಿಂದ ಸದ್ಗುರುಗಳು ಹೇಳುವಂಥದ್ದು ಮತ್ತು ಭಗವದ್ಗೀತೆ ಭಾಗವತಮಲ್ಲಿ ಏನು ಶಾಸ್ತ್ರಗಳಲ್ಲಿ ಏನು ಯಾವ ವಿಷಯಗಳನ್ನು ಹೇಳಿದೆ ಅದನ್ನು ನಾವು ಸಂಶಯವಿಲ್ಲದೆ ಸ್ವೀಕರಿಸುವುದು ಆಧ್ಯಾತ್ಮಿಕ ಉನ್ನತಿಯ ಮೊದಲ ಮೆಟ್ಟಿಲು ಇದು. ಸೊ ಮಧ್ಯಮಾಧಿಕಾರಿಗೆ ಯಾಕಪ್ಪ ಅದೃಷ್ಟವಂತರು ಅಂತ ಹೇಳ್ತಾರೆ ಅಂದ್ರೆ, ಶಾಸ್ತ್ರದ ಪ್ರತಿಯೊಂದು ಶ್ಲೋಕದ ಅರ್ಥ ಅವನಿಗೆ ಗೊತ್ತಿಲ್ಲ. ಮಧ್ಯಮಾಧಿಕಾರಿಗೆ ಅವನು ಇನ್ನೂ ಕಲಿತಾ ಇದ್ದಾನೆ. ಆದ್ರೆ ಅವನು ಮಧ್ಯಮಾಧಿಕಾರಿ ಏನ್ ಹೇಳ್ತಾ ಇದ್ದಾನೆ, ಕೃಷ್ಣನೇ ಪರಮ ದೈವ, ಅವನ ನಾಮೇ ನಮಗೆ ರಕ್ಷೆ ಎನ್ನುವ ಅಚ್ಚಲವಾದ ನಂಬಿಕೆ ಇದೆ. ಸೊ ಆದ್ರಿಂದ ಈ ಮಧ್ಯಮಾಧಿಕಾರದಲ್ಲಿರೋರು ಅವರು ಸುಲಭವಾಗಿ ಉತ್ತಮ ಅಧಿಕಾರಿ ಹಂತಕ್ಕೆ ಏರ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದರಿಂದ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈ ಭಕ್ತಿಯ ಅರ್ಹತೆ ನಮ್ಮಲ್ಲಿ ಎಷ್ಟು ಪಾಂಡಿತ್ಯ ಇದೆ ಅಂತ ನಿಂತಿಲ್ಲ, ಅದರ ಬಗ್ಗೆ ಅಲ್ಲ. ಅದು ನಮಗೆ ಎಷ್ಟು ಶ್ರದ್ಧೆ ಇದೆ ಎನ್ನುವುದರ ಬೇಲೆಗೆ ನಮಗೆ ಭಕ್ತಿ ಅರ್ಹತೆ ನಿಂತಿದೆ. ಸೊ ನಂತರ ಭೌತಿಕ ಜಗತ್ತಿನ ಕಟ್ಟುಪಾಡುಗಳೆಲ್ಲ ಮುಕ್ತವಾಗಬೇಕು ಅಂದ್ರೆ ನಾವು ಕೃಷ್ಣನ ಪಾದ ಕಮಲಗಳಲ್ಲಿ ಸುದೃಢವಾದ ನಿಶ್ಚಯವನ್ನು ಇಟ್ಕೊಂಡಿರ್ಬೇಕು. ಸೊ ಆದ್ದರಿಂದ ಇಸ್ಕಾನಲ್ಲಿ ಪ್ರತಿಯೊಬ್ಬರಲ್ಲೂ ಇಂತಹ ದೃಢವಾದ ಶ್ರದ್ಧೆಯನ್ನು ಮೂಡಲಿಕ್ಕೆ ನಾವೆಲ್ಲರೂ ಕೂಡ ನಮಗೂ ಏನ್ ತಿಳಿದಿದೆ ಅದನ್ನು ಕೂಡ ಇತರರಿಗೆ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇನ್ನು ಮುಂದುವರ್ಸ್ಕೊಂಡು ಹೋಗೋಣ. ನೆಕ್ಸ್ಟ್ ಕಾಂತಮಣಿ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಎಲ್ಲಿಂದ ಪ್ರಭುಜಿ? ಇಲ್ಲಿ ಮಾಡಿದ್ದೇನೆ ನೋಡಿ. ತಾನು ಕೃಷ್ಣ ನಿತ್ಯ ಕಿಂಕರ್ ಎಂದು ಒಬ್ಬನು ಅರಿತಾಗ. ಓದ್ತೀನಿ. ತಾನು ಕೃಷ್ಣನ ನಿತ್ಯ ಕಿಂಕರನೆಂದು ಒಬ್ಬನು ಅರಿತಾಗ ಅವನು ಕೃಷ್ಣನ ಸೇವೆಯನ್ನು ಬಿಟ್ಟು ಬೇರೆಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ಚಿಂತನೆಯಲ್ಲೇ ಇದ್ದು ಕೃಷ್ಣನ ಪುಣ್ಯನಾಮವನ್ನು ಪ್ರಸಾರ ಮಾಡುವ ವಿಧಾನವನ್ನು ಕಂಡುಕೊಂಡು ಅವನು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಪಂಚಾದ್ಯಂತ ಹರಡುವುದು ತನ್ನ ಏಕೈಕ ಕರ್ತವ್ಯವೆಂದು ಭಾವಿಸುತ್ತಾನೆ. ಅಂತಹ ವ್ಯಕ್ತಿಯನ್ನು ಉತ್ತಮ ಅಧಿಕಾರಿ ಎಂದು ಪರಿಗಣಿಸಬೇಕು. ಅಂತಹವನ ಸಂಘವನ್ನು ದದಾತಿ ಪ್ರತಿಗೃಹಾತಿ ಮೊದಲಾದ ಗೃಹಾತಿ ಮೊದಲಾದ 6 ಪ್ರಕ್ರಿಯೆಗಳ ಮೂಲಕ ಸ್ವೀಕರಿಸಬೇಕು. ನಿಜವಾಗಿ ಉತ್ತಮ ಅಧಿಕಾರಿಯಾದ ವೈಷ್ಣವನನ್ನು ಗುರುವೆಂದು ಸ್ವೀಕರಿಸಬೇಕು. ತನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಬೇಕು. ಏಕೆಂದರೆ ಗುರುವಿಗೆ ಒಬ್ಬನು ತನ್ನ ಸರ್ವಸ್ವವನ್ನು ಒಪ್ಪಿಸಬೇಕೆಂದು ವಿಧಿಸಿದೆ. ವಿಶೇಷವಾಗಿ ಬ್ರಹ್ಮಚಾರಿಯಾದವನು ಇತರರಿಂದ ಭಿಕ್ಷೆ ಎತ್ತಿ ಅದನ್ನು ಗುರುವಿಗೆ ಅರ್ಪಿಸಬೇಕು. ಆದರೆ ಆತ್ಮ ಸಾಕ್ಷಾತ್ಕಾರ ಹೊಂದದೆ ಮಹಾಭಾಗವತನನ್ನು ಅಂದರೆ ಭಕ್ತೋತ್ತಮನನ್ನು ಅನುಕರಿಸಬಾರದು. ಏಕೆಂದರೆ ಹಾಗೆ ಅನುಕರಿಸುವುದರಿಂದ ಅವನು ಪತಿತನಾಗುತ್ತಾನೆ.
ಈ ಶ್ಲೋಕದಲ್ಲಿ ಭಕ್ತನಾದವನು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗಳು ಯಾರು ಎಂಬುದನ್ನು ತಿಳಿಯುವಷ್ಟು ವಿವೇಕಿಗಾಗಿರಬೇಕೆಂದು ಶ್ರೀಲ ರೂಪ ಗೋಸ್ವಾಮಿಯವರು ಬುದ್ಧಿವಾದ ಹೇಳುತ್ತಾರೆ. ಭಕ್ತನು ತನ್ನ ಸ್ಥಾನವನ್ನು ಅರಿತುಕೊಳ್ಳಬೇಕು ಮತ್ತು ಉಚ್ಚ ಸ್ಥಾನದಲ್ಲಿರುವ ಭಕ್ತನನ್ನು ಅನುಕರಿಸಬಾರದು. ಪತಿತಾತ್ಮರನ್ನು ವೈಷ್ಣವರನ್ನಾಗಿ ಮಾಡಬಲ್ಲವನು ಉತ್ತಮಾಧಿಕಾರಿ ಎಂದು ಎಣಿಸಬಹುದು. ಭಕ್ತಿ ವಿನೋದ ಠಾಕೂರರು ಹೇಳಿದ್ದಾರೆ, ಎಣಿಸಬಹುದೆಂದು ಭಕ್ತಿ ವಿನೋದ ಠಾಕೂರರು ಹೇಳಿದ್ದಾರೆ. ಎಣಿಸಬಹುದೆಂದು ಪತಿತಾತ್ಮರನ್ನು ವೈಷ್ಣವರನ್ನಾಗಿ ಮಾಡಬಲ್ಲವನು ಉತ್ತಮ ಅಧಿಕಾರಿ ಎಂದು ಎಣಿಸಬಹುದು ಎಂದು ಭಕ್ತಿ ವಿನೋದ ಠಾಕೂರರು ಹೇಳಿದ್ದಾರೆ. ಉತ್ತಮ ಅಧಿಕಾರಿಯ ನೆಲೆಯನ್ನು ತಲುಪದೆ ಗುರುವಾಗಬಾರದು. ಮಧ್ಯಮ ಅಧಿಕಾರಿಯು ಅಥವಾ ಕನಿಷ್ಠ ಅಧಿಕಾರಿಯು ಶಿಷ್ಯರನ್ನು ಸ್ವೀಕರಿಸಬಹುದು, ಆದರೆ ಅಂತಹ ಶಿಷ್ಯರು ಅದೇ ನೆಲೆಯಲ್ಲಿರಬೇಕು. ಅವರು ಅಂತಹವನ ಅಪರಿಪೂರ್ಣ ಮಾರ್ಗದರ್ಶನದಲ್ಲಿ ಜೀವನದ ಪರಮ ಪುರುಷಾರ್ಥದೆಡೆಗೆ ಮುಂದುವರಿಯಲಾರರೆಂಬುದನ್ನು ಅರಿಯಬೇಕು. ಆದ್ದರಿಂದ ಶಿಷ್ಯನಾಗುವವನು ಗುರುವನ್ನು ಅರಿಸುವಲ್ಲಿ ಎಚ್ಚರವಾಗಿದ್ದು ಉತ್ತಮ ಅಧಿಕಾರಿಯನ್ನೇ ಆರಿಸಬೇಕು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತು ಭಗವತ್ ಸಾಕ್ಷಾತ್ಕಾರದ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಭಗವದ್ಗೀತೆಯನ್ನು ಸರಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಳಬೇಕು ಅನ್ನೋದರ ಬಗ್ಗೆ ನಾವು ಆಗ್ಲೇ ನೋಡಿದ್ವಿ. ಸೊ ಇಲ್ಲಿ ಪ್ರಾಯೋಗಿಕ ಹಂತಗಳನ್ನು ನಾವು ಹಿಂದಿನ ಭಗವದ್ಗೀತೆಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಾವು ಹಿಂದಿನ ಇದರಲ್ಲಿ ಪರ್ಪೋರ್ಟ್ ಅಲ್ಲಿ ನೋಡಿದ್ವಿ. ಅಂದ್ರೆ ಸಂಪೂರ್ಣವಾಗಿ ಅರ್ಜುನ ಕೃಷ್ಣನಿಗೆ ಶರಣಾಗ್ತಾನೆ. ಅದೇ ರೀತಿ ನಾವು ಕೂಡ ಶರಣಾದ್ರೆ ಮಾತ್ರ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಅದೇ ರೀತಿ ನಾವು ಇಸ್ಕಾನ್ ಇದರಲ್ಲಿ ಕೂಡ ನಾವು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಗುರುಗಳಿಗೆ ಮತ್ತು ಶಾಸ್ತ್ರಗಳಿಗೆ, ಗುರು ಮತ್ತು ಶಾಸ್ತ್ರ ಎರಡಕ್ಕೂ ನಾವು ಸಂಪೂರ್ಣವಾಗಿ ನಮ್ಮನ್ನು ಶರಣಾಗಿಸಿಕೊಳ್ಬೇಕು. ಇಲ್ಲಿ ಶ್ರದ್ಧೆ ಎನ್ನುವುದು ಒಂದು ಆಯ್ದುಕೊಳ್ಳುವ ವಿಷಯ ಅಲ್ಲ. ಅದು ಶ್ರದ್ಧೆಯಲ್ಲಿ ಅಂದ್ರೆ ಸಂಪೂರ್ಣವಾಗಿ ಸ್ವೀಕರಿಸಿ, ಅಂದ್ರೆ ಸಂಪೂರ್ಣವಾಗಿ ಗುರುಗಳು ಹೇಳೋದು ಒಂದು ಪ್ರತಿಯೊಂದು ವಿಷಯವನ್ನು ನಾವು ಸ್ವೀಕರಿಸಬೇಕು. ಅರ್ಧಂಬರ್ಧ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತಗೊಂಡು ನನಗೂ ಶ್ರದ್ಧೆ ಇದೆ ಅಂತ. ಸೊ ಆ ಥರ ಚಾಯ್ಸ್ ಇಲ್ಲ, ಆಯ್ಕೆ ಮಾಡ್ಕೊಳ್ಳೋಂಗಿಲ್ಲ. ಸಂಪೂರ್ಣವಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಬೇಕು. ಸೊ ಭಗವದ್ಗೀತೆಯನ್ನು ನಮ್ಗೆ ಇಷ್ಟ ಬಂದಂತೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂತ ಕೆಲವು ಪೀಸ್ಗಳನ್ನು ಮಾತ್ರ ಒಪ್ಕೊಂಡು ಮಿಕ್ಕಿದನ್ನು ತಿರಸ್ಕರಿಸುವುದು ಅದು ಶ್ರದ್ಧೆ ಅನಿಸೋದಿಲ್ಲ, ಕೃಷ್ಣನಲ್ಲಿ ಶ್ರದ್ಧೆ ಆಗೋದಿಲ್ಲ. ಸಂಪೂರ್ಣ 700 ಶ್ಲೋಕ ಏನಿದೆ ಅದರಲ್ಲಿ ಸಂಪೂರ್ಣ 700 ಶ್ಲೋಕಗಳಲ್ಲಿ ಕೂಡ ನಮ್ಗೆ ಶ್ರದ್ಧೆ ಇರಬೇಕು. ಕೃಷ್ಣ ಸುಮಾರು 600 ಶ್ಲೋಕಗಳಲ್ಲಿ ಕೃಷ್ಣನೇ ಮಾತಾಡಿದ್ದಾನೆ. ಅದರಿಂದ 600 ಶ್ಲೋಕಗಳು ಸಂಪೂರ್ಣ ಕೃಷ್ಣ ಏನ್ ಹೇಳಿದ್ದಾನೆ ಎಲ್ಲವನ್ನು ನಾವು ಶ್ರದ್ಧೆ ಅಂತ ಒಪ್ಕೊಳ್ಬೇಕು, ಎಲ್ಲವನ್ನೂ ಒಪ್ಕೋಬೇಕು. ಆಗ್ಲೇ ಅದನ್ನ ಶ್ರದ್ಧೆ ಅಂತ ಹೇಳ್ತಾರೆ. ಇಲ್ಲಲ್ಲಿ ಈ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಾರೆ, ಇದು ಅರ್ಧ ಕುಕ್ಕುಟಿ ನ್ಯಾಯ ಅಂತಾರೆ, ಅರ್ಧ ಕೋಳಿ ತತ್ವ ಅಂತ ಅರ್ಧ ಇದೆ. ಅಂದ್ರೆ ಕೋಳಿಯ ಹಿಂಭಾಗ ಮೊಟ್ಟೆ ಇಡುತ್ತೆ, ಅದಕ್ಕೆ ಕಾರಣ ಅದನ್ನು ಉಳಿಸ್ಕೊಳ್ಳೋಣ. ಮತ್ತು ಆಹಾರ ತಿನ್ನುವ ಮುಂಭಾಗ ಏನಿದೆ, ಅದರ ಬಾಯಿ ಏನಿದೆ, ಬಾಯಿನ ಕಟ್ಬಿಡೋಣ, ಅದರಿಂದ ನಮ್ಗೆ ಲಾಸ್ ಅಲ್ವಾ, ಅದು ತುಂಬಾ ತಿಂತಾ ಇರುತ್ತೆ. ಸೊ ಅದರಿಂದ ನಮ್ಗೆ ಲಾಸ್, ನಮಗೆ ಬರೀ ಮೊಟ್ಟೆ ಸಿಕ್ಕಿದ್ರೆ ಸಾಕು. ಸೊ ಅದರಿಂದ ಅರ್ಧ ಕಟ್ ಮಾಡಿ ಬಿಸಾಕಿ ಅದನ್ನ ಫ್ರೈ ಮಾಡ್ಕೊಂಡು ತಿನ್ನೋದ್ರಲ್ಲಿ ಅರ್ಥ ಇದೆಯಾ ಏನಾದ್ರು, ಅದೊಂದು ಮೂರ್ಖತನ. ಹಾಗೇ ರೀತಿ ನಾವು ಗೀತೆಯ ತತ್ವಗಳನ್ನು ಕೂಡ ಆಯ್ದುಕೊಳ್ಳುವುದು, ಅರ್ಧಂಬರ್ಧ ನಮ್ಗೆ ಇಷ್ಟ ಬಂದ ಹಾಗೆ ಆಯ್ದುಕೊಳ್ಳುವುದು ತಪ್ಪಾದ ದಾರಿ. ಸೊ ಅಂದ್ರೆ ಇಲ್ಲಿ ಕೊನೆಯದಾಗಿ ಭಗವಂತ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. 18.66ನೇ ಶ್ಲೋಕದಲ್ಲಿ ಹೇಳಿರ್ತಾನೆ ಭಗವಂತ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಜ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದ್ರೆ ನಾನು ಸಂಪೂರ್ಣವಾಗಿ ಭರವಸೆ ಕೊಡ್ತಾ ಇದ್ದೀನಿ ನಿನಗೆ, ನಿನ್ನ ಎಲ್ಲ ಪಾಪಗಳನ್ನು ನಾನು ನಿನ್ನಿಂದ ಮುಕ್ತಗೊಳಿಸ್ತೇನೆ, ನಿನ್ನ ಎಲ್ಲ ಪಾಪಗಳಿಂದ. ನಾನು ಕೇವಲ ನನಗೆ ಎಲ್ಲವನ್ನು ತ್ಯಜಿಸಿ ಶರಣಾಗು ಅಂದ್ಬಿಟ್ಟು. ಸೊ ಅದರಿಂದ ಇದು ಕೂಡ ಆಧ್ಯಾತ್ಮಿಕ ಉನ್ನತಿಗೆ ಅಡಪಾಯ. ಕೃಷ್ಣನಲ್ಲಿ ನಾವು ಭಕ್ತಿಯನ್ನು ಕೃಷ್ಣನಲ್ಲಿ ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗಬೇಕು. ಸೊ ಇದು ಭಕ್ತಿ ಎಲ್ಲಿಂದ ಶುರುವಾಗುತ್ತೆ, ನಾಲಿಗೆಯಿಂದ ಶುರುವಾಗುತ್ತೆ. ಅದು ನಾವು ಇದರಲ್ಲಿ ಈಶೋಪನಿಷತ್ನಲ್ಲಿ ಕೂಡ ಜಿಹಾ ವಾಚಂ ಅದು ನೋಡಿದ್ವಿ. ನಾವು ನಾಲಿಗೆಯನ್ನು ಮೊದಲು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ಬಿಟ್ಟು. ಸೊ ಅದರಿಂದ ಭಗವಂತನನ್ನು ನಮ್ಮ ಭೌತಿಕ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ನಮ್ಗೆಲ್ಲ ಗೊತ್ತಿರೋ ವಿಷಯ. ಅದರಿಂದ ನಮ್ಮ ಸೇವೆ ಏನಿದೆ ಇದು ನಾಲಿಗೆಯಿಂದ ಶುರುವಾಗುತ್ತೆ. ನಾಲಿಗೆ ಅಂದ್ರೆ ಕೃಷ್ಣ ಮಂತ್ರವನ್ನು, ಕೃಷ್ಣ ಮಹಾಮಂತ್ರವನ್ನು ನಿರಂತರವಾಗಿ ಪಠಿಸುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿರಂತರವಾಗಿ ಕೃಷ್ಣ ಮಹಾಮಂತ್ರವನ್ನು ಜಪನ ಮಾಡುವುದು. ನಂತರ ಭಗವಂತನಿಗೆ ಅರ್ಪಿಸಿದ ಸಾತ್ವಿಕ ಆಹಾರವನ್ನು ಮಾತ್ರ ಸ್ವೀಕರಿಸಬೇಕು. ಒಂದನೇದಾಗಿ ಸಾತ್ವಿಕ ಆಹಾರ ಸ್ವೀಕರಿಸಬೇಕು ಮತ್ತು ಅದನ್ನು ಭಗವಂತನಿಗೆ ಅರ್ಪಿಸಿ ನಾವು ಸ್ವೀಕರಿಸಬೇಕು. ಅಂದ್ರೆ ಪ್ರಸಾದವನ್ನು ಮಾತ್ರ ನಾವು ಸ್ವೀಕರಿಸಬೇಕು. ಸೊ ನಂತರ ಇದು ನಾವು ಕೃಷ್ಣನನ್ನು ಕರೆಯುವಾಗ ಅವನನ್ನು
ಕೃಷ್ಣ ಬಂದು ನನ್ನ ಮುಂದೆ ನಿಂತ್ಕೋ ಕಾಣಿಸುವಂತ ಶಾಸ್ತ್ರ ಆದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನು ನಮ್ಮನ್ನು ನಾವು ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ಸರಿಯಾಗಿ ನೆಲೆಗೊಂಡಿಸಿಕೊಂಡಾಗ ಕೃಷ್ಣನು ತಾನೇ ಪ್ರಕಟವಾಗುತ್ತೆ. ಮುಖ್ಯವಾಗಿ ನಮ್ಗೆ ಕತ್ತಲೆ ಇರುವ ವಸ್ತುವನ್ನು ನೋಡ್ಲಿಕ್ಕೆ ನಮ್ಗೆ ಸೂರ್ಯನ ಬೆಳಕು ಬೇಕಲ್ವಾ, ಅದೇ ರೀತಿ ಸೂರ್ಯ ಬಂದಾಗ ಮಾತ್ರ ನಾವು ಜಗತ್ತನ್ನು ನೋಡ್ಲಿಕ್ಕೆ ಸಾಧ್ಯ. ಸೊ ಹಾಗೆ ನಾವು ಜಪ ಮತ್ತು ಪ್ರಸಾದದ ಮೂಲಕವಾಗಿ ಹಂತವಾಗಿ ಶುದ್ಧರಾದಾಗ ಏನ್ ಮಾಡ್ತಾನೆ, ಕೃಷ್ಣನು ತನ್ನ ಸ್ವರೂಪವನ್ನು ತಮಗೆ ತಂತಾನೆ ತೋರಿಸ್ಕೊಳ್ತಾ ಹೋಗ್ತಾನೆ. ನಮ್ಗೆ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಸಿನ್ಸಿಯರ್ ಇದ್ದೇವೆ, ಎಷ್ಟು ನಾವು ಕಷ್ಟಪಡ್ತಾ ಇದ್ದೀವಿ ಭಗವಂತನನ್ನು ನೋಡ್ಲಿಕ್ಕೆ, ಅದರ ಸಿನ್ಸಿಯಾರಿಟಿ ಮೇಲೆ ಕೃಷ್ಣನ ತನ್ನ ಸ್ವರೂಪವನ್ನು ಸ್ವಲ್ಪವಾಗಿ ನಮ್ಗೆ ತೋರಿಸ್ಕೊಂಡು ಹೋಗ್ತಾನೆ. ನಂತರ ಇಲ್ಲಿ ಶ್ರದ್ಧೆಯನ್ನು ನಾವು ಮನಸ್ಸಿಗೆ ಬಂದಂತೆ ಭಗವದ್ಗೀತೆಯನ್ನು ವಿವರಿಸುವುದು, ಅಥವಾ ಲೌಕಿಕ ಚರ್ಚೆ, ಲೌಕಿಕ ಆಹಾರದಲ್ಲಿ ಆಸಕ್ತಿ, ಕೃತಕ ಪ್ರಯತ್ನಗಳಿಂದ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು, ಇದೆಲ್ಲ ಸರಿಯಾದ ತಪ್ಪು ವಿಧಾನಗಳು. ಇವೆಲ್ಲ ಸರಿಯಾದ ವಿಧಾನಗಳಲ್ಲ. ಸೊ ನಾವು ಸರಿಯಾದ ವಿಧಾನ ಅಂದ್ರೆ ಶ್ರದ್ಧೆ. ಮೊದಲನೇದಾಗಿ ಶ್ರದ್ಧೆ ಇರಬೇಕು. ಕೃಷ್ಣನು ಹೇಳಿದ್ದನ್ನು ಇದ್ದಂತೆ ಆಸ್ ಇಟ್ ಈಸ್ ಒಪ್ಕೊಳ್ಬೇಕು. ಮತ್ತು ನಾಮ ಜಪ ಮತ್ತು ಪ್ರಸಾದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. ಮತ್ತು ನಾವು ಸೇವಾ ಮನೋಭಾವವನ್ನು ಇಟ್ಟುಕೊಂಡು ಕೃಷ್ಣನ ಕೃಪೆಗಾಗಿ ಕಾಯ್ಬೇಕು. ಸೊ ಕೃಷ್ಣನನ್ನು ಬರೇ ನಾವು ಕಷ್ಟ ಬಿದ್ಬಿಟ್ರೆ ಸಾಕು, ನಾವು ಬರೀ ಸೇವೆ ಮಾಡ್ತಾ ಇದ್ದೀವಿ, ನಾವು ಜಪ ಮಾಡ್ತಾ ಇದ್ದೀವಿ, 120 ಜಪ 108 ಸುತ್ತು ಜಪ ಮಾಡ್ತೀನಿ ನಾನು ಪ್ರತಿದಿನ ಅಂದ್ರೂ ಏನು ಪ್ರಯೋಜನ ಇಲ್ಲ. ಅದ್ರ ಜೊತೆಗೆ ನಾವು ಸಿನ್ಸಿಯರ್ ಆಗಿದ್ದೀವಿ ಮತ್ತು ಕೃಷ್ಣನ ಕೃಪೆ ಕೂಡ ಮುಖ್ಯ. ಸೊ ನಂತರ ಇಲ್ಲಿ ಉತ್ತಮ ಅಧಿಕಾರಿಯ ಸ್ಥಿತಿಯನ್ನು ಗುರುತಿಸಿ ನಾವು ಗುರುವನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಎನ್ನುವುದರ ಬಗ್ಗೆ ಒಂದು ವಿವೇಕ ಮತ್ತು ಭಕ್ತಿಯ ಹಾದಿಯಲ್ಲಿ ಅನುಕರಣೆಯ ಅಪಾಯಗಳ ಬಗ್ಗೆ ಕೂಡ ಒಂದು ಮಾರ್ಗದರ್ಶನವನ್ನು ಪ್ರಭುಪಾದರು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನ್ ನೋಡ್ಬೇಕಂದ್ರೆ, ಉತ್ತಮ ಅಧಿಕಾರಿಯ ಲಕ್ಷಣಗಳನ್ನು ನಾವು ಮೊದಲು ತಿಳ್ಕೊಂಡಿರ್ಬೇಕು, ಅವರನ್ನು ನಾವು ಗುರುಗಳಾಗಿ ಸ್ವೀಕರಿಸಬೇಕು. ಸೊ ಭಕ್ತ ನಾನು ಕೃಷ್ಣ ನಿತ್ಯ ಸೇವಕ ಎಂದೇ ಒಂದು ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಾಗ ಏನಾಗುತ್ತೆ, ಅವನಲ್ಲಿ ಈ ಕೆಳಗಿನ ಬದಲಾವಣೆಗಳು ಕಾಣಿಸುತ್ತೆ. ಕೆಲವು ಬದಲಾವಣೆಗಳು ಇರುತ್ತವೆ. ಆ ಬದಲಾವಣೆಗಳು ಏನು ಅಂದ್ರೆ, ಮೊದಲನೇದಾಗಿ ಏಕಾಗ್ರತೆ ಅಂದ್ರೆ ಕೃಷ್ಣನ ಸೇವೆಯನ್ನು ಹೊರತುಪಡಿಸಿ ಅವನಿಗೆ ಬೇರೆ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ಕೃಷ್ಣನ ಸೇವೆಯಲ್ಲಿ ಮಾತ್ರ ಅವನು ತನ್ನನ್ನು ತೊಡಗಿಸ್ಕೊಂಡಿರ್ತಾನೆ. ನಂತರ ಪ್ರಚಾರದ ಹಂಬಲ, ತನ್ನ ಸ್ವಂತ ಪ್ರಚಾರ ಅಲ್ಲ, ಭಗವಂತನ ನಾಮವನ್ನು ಜಗತ್ತಿನಾದ್ಯಂತ ಎಲ್ಲರಿಗೂ ಹೇಗೆ ನಾವು ಮುಟ್ಟಿಸ್ಬೋದು, ಸೊ ತನ್ನ ಏಕೈಕ ಕರ್ತವ್ಯ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಈಗ ನಾವು ಉದಾಹರಣೆಗೆ ನೋಡೋದಾದ್ರೆ, ಉತ್ತಮ ಉದಾಹರಣೆ ಅಂದ್ರೆ ಇಸ್ಕಾನ್ ಮಂಗಳೂರಿನವರು. ಸೊ ಸುಮಾರು 10 ಲಕ್ಷ ಜನಗಳಿಗೆ ನಾವು ಭಗವದ್ಗೀತೆಯನ್ನು ಬೋಧಿಸಿದ್ದೇವೆ. ನಾವೆಲ್ಲರೂ ಎಲ್ಲ ಟೀಚರ್ಗಳು ಸೇರ್ಕೊಂಡು ಸುಮಾರು 10 ಲಕ್ಷ ಜನಗಳಿಗೆ, ಎಲ್ಲ ಲ್ಯಾಂಗ್ವೇಜ್ಗಳು ಸೇರ್ಕೊಂಡು ಸುಮಾರು 10 ಲಕ್ಷ ಜನಗಳಿಗೆ ಭಗವದ್ಗೀತೆಯನ್ನು ಬೋಧಿಸಿದೀವಿ. 10 ಲಕ್ಷ ಜನಗಳಿಗೆ ಭಗವದ್ಗೀತೆಯನ್ನು ಸಾಫ್ಟ್ ಕಾಪಿ, ಅಂದ್ರೆ ಕೆಲವರಿಗೆ ಇಂಗ್ಲಿಷಲ್ಲಿ, ಕೆಲವರು ಕನ್ನಡದಲ್ಲಿ, ಎಲ್ಲರೂ ಕೂಡ ಒಂದು ಕಾಪಿಯನ್ನು ಕೊಟ್ಟಿದ್ದೇವೆ ನಾವು. ಸೊ ಜೊತೆಗೆ ಎಲ್ರಿಗೂ ಒಂದು ಪ್ರಾರಂಭಿಕ ಹಂತದ ಒಂದು ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದೀವಿ. ಅಂದ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಭಗವದ್ಗೀತೆ ಅರ್ಥ ಆಗಿದೆ ಅಂದ್ಬಿಟ್ಟು. ಸೊ ಇದು ನಾವು ನಾಮನಿಷ್ಠಾಸ್ ಪ್ರಭು ಅವರ ಮರ್ಸಿ ಅಂತ ಏನ್ ಹೇಳಬೇಕು, ನಮ್ಗೆ ಗುರು ಅವರ ಗೌರಾಂಗರ ಮರ್ಸಿ ಮತ್ತು ನಾಮನಿಷ್ಠಾಸ್ ಅವರ ಐಡಿಯಾ ಏನಿದೆ, ಅವರ ಲೀಡರ್ಶಿಪ್, ಇದರಲ್ಲಿ ನಾವು ಈ ಭಗವಂತನ ನಾಮವನ್ನು ಜಗತ್ತಿನಾದ್ಯಂತ ಪಠಿಸುವ ಅವರ ಏಕೈಕ ಕರ್ತವ್ಯದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ. ಸೊ ಅದರಿಂದ ಈ ನಮ್ಮ ಎಲ್ಲರ ಕರ್ತವ್ಯ ಏನು ಅಂದ್ರೆ, ಉತ್ತಮ ಅಧಿಕಾರಿ ಲಕ್ಷಣಗಳಿವೆಲ್ಲ. ತನ್ನ ಏಕೈಕ ಕರ್ತವ್ಯ ಭಗವಂತನ ನಾಮವನ್ನು ಜಗತ್ತಿನಾದ್ಯಂತ ಜಪಿಸುವುದು, ಪ್ರಸಾರ ಮಾಡುವಂಥದ್ದು. ನನ್ನ ಹತ್ರ ಮತಾಂತರದ ಶಕ್ತಿ ಅಂತ ಇನ್ನೊಂದು ವಿಷಯ ಹೇಳೋದಂದ್ರೆ, ಶ್ರೀಲ ಭಕ್ತಿ ವಿನೋದ ಠಾಕೂರರ ಪ್ರಕಾರ ಅಧೋಗತಿಗೆ ಇಳಿದಿರುವ ಅನೇಕ ಆತ್ಮಗಳೇನಿದ್ದಾವೆ, ಅವರುಗಳನ್ನು ಸರಿಯಾದ ದಾರಿಗೆ ತರುವ ಯಾರಿಗೆ ಸಾಮರ್ಥ್ಯ ಇದೆ ಅವನೇ ಉತ್ತಮ ಅಧಿಕಾರಿ ಅಂತ ಭಕ್ತಿ ವಿನೋದ ಠಾಕೂರ್ ಅವರು ಹೇಳಿದ್ದಾರೆ ಇಲ್ಲಿ. ಸೊ ಯಾರು ಅಧೋಗತಿಗೆ ಇಳಿದಿದ್ದಾರೆ, ಯವನರು, ಅವರು ಇವರೆಲ್ಲನೂ, ಅವರ ಅಂತಹ ಆತ್ಮಗಳನ್ನು ಭಕ್ತಿ ಹಾದಿಗೆ ತರುವ ತಾಕತ್ತಿದ್ರೆ ಅವನೇ ಉತ್ತಮ ಅಧಿಕಾರಿ. ಈಗ ಶ್ರೀಲ ಪ್ರಭುಪಾದ ಉದಾಹರಣೆ ನಾವು ತಗೊಳ್ಬೇಕಂದ್ರೆ, ಅವರೆಲ್ಲ ಹಿಪ್ಪಿಗಳನ್ನ ಹ್ಯಾಪಿಗಳಾಗಿ ಮಾಡಿದ್ರು, ಅಧೋಗತಿಗೆ ಇಳಿದಿದ್ರು ಅವರು. ಸೊ ಅಂತವರನ್ನು ಅನೇಕ ಆತ್ಮಗಳು, ಅಂದ್ರೆ ಲಕ್ಷಾಂತರ ಜನಗಳು ಅಮೆರಿಕದಲ್ಲಿ, ಆಲ್ ಓವರ್ ವರ್ಲ್ಡ್ ಏನಿದ್ದಾರೆ, ಜಗತ್ತಿನಾದ್ಯಂತ ಅನೇಕ ಅಂತ ಹಿಪ್ಪಿಗಳನ್ನು ಶ್ರೀಲ ಪ್ರಭುಪಾದರು ಭಕ್ತಿ ಹಾದಿಗೆ ತಂದರು. ಅವರೆಲ್ಲ ಶ್ರೀಲ ಪ್ರಭುಪಾದರ ಉತ್ತಮ ಒಂದು ಶಿಷ್ಯರಾದ್ರು. ಈಗ ಅವ್ರಿಗೂ ಕೂಡ ನಮಗೂ ಕೂಡ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸೊ ಅಂತಹ ಆತ್ಮಗಳನ್ನು ಭಕ್ತಿ ಹಾದಿಗೆ ತರುವ ಸಾಮರ್ಥ್ಯ ಇದೆ ಅಂದ್ರೆ ಅವರು ಉತ್ತಮ ಅಧಿಕಾರಿಯ ಲೆಕ್ಕ ಅಂತ ತಗೊಳ್ಬೇಕು ನಾವು. ಈಗ ನಾವು ಇನ್ನೊಂದು ಜೈಪತಾಕ ಅವರ ಉದಾಹರಣೆಯನ್ನು ಕೂಡ ನೋಡಬಹುದು ನಾವು. ಅವರು ಎಷ್ಟು ಒಂದು ದೇಹ ಒಂದು ಅಷ್ಟು ಅವ್ರ ಕೈ ಮನಸ್ಸಿನ ಪ್ರಕಾರ ದೇವರು ನಡೀತಾ ಇಲ್ಲ, ಆದರೂ ಕೂಡ ಎಷ್ಟೋ ಜನಗಳಿಗೆ ಅವರು ಭಕ್ತಿ ಹಾದಿಗೆ ತರುವ ಒಂದು ಸಾಮರ್ಥ್ಯವನ್ನು ಅವರು ಪ್ರದರ್ಶಿಸಿದ್ದಾರೆ. ಲಕ್ಷಾಂತರ ಜನಗಳಿಗೆ ಅವರು ಮಾಡಿದ್ದಾರೆ. ಸಾವಿರಾರು ಜನಗಳಿಗೆ ಅವರು ಇದನ್ನು ಇನಿಷಿಯೇಷನ್ ಅಂದ್ರೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಯಾರಿಗೆ ಇಂತಹ ಜನಗಳನ್ನು ಉತ್ತಮ ಅಧಿಕಾರಿ ಅಂತ ತಿಳ್ಕೋಬಹುದು ಅಂತ ಶ್ರೀನಾಥ ಠಾಕೂರ್ ಅವರು ಹೇಳ್ತಾ ಇದ್ದಾರೆ.
ಸೊ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಇಂತಹವರನ್ನು ನಾವು ಗುರುಗಳಾಗಿ ನಾವು ಸ್ವೀಕರಿಸಬೇಕು ಅಂದ್ಬಿಟ್ಟು. ಸೊ ನಂತರ ಇಂತಹ ಉತ್ತಮ ಅಧಿಕಾರಿಗಳನ್ನು ನಾವು ಗುರುಗಳಾಗಿ ಸ್ವೀಕರಿಸಬೇಕು ಮತ್ತು ಅವರೊಂದಿಗೆ 6 ವಿಧದ ಪ್ರೀತಿಯ ವಿನಿಮಯಗಳನ್ನು ಮಾಡ್ಕೊಂಡು, ನಾವು 4ನೇ ಶ್ಲೋಕದಲ್ಲಿ ನೋಡಿದ್ವಲ್ಲ, 6 ವಿಧೆಯ ಪ್ರೀತಿಯ ವಿನಿಮಯಗಳು: ದದಾತಿ, ಪ್ರತಿಗ್ರಹಣಾತಿ, ಕೊಡುವುದು ಮತ್ತು ಪಡೆದುಕೊಳ್ಳುವುದು. ಈ ರೀತಿಯಾಗಿ ಕೊಡುವುದು ಇದನ್ನು ಕೂಡ ನಾವು 6 ರೀತಿಯಾಗಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು 4ನೇ ಶ್ಲೋಕದಲ್ಲಿ ಚಿಂತೆ ಮಾಡಿದ್ವಿ. ಆ ಶ್ಲೋಕದಲ್ಲಿ ನಾವು ನಮ್ಮ ಶುದ್ಧ ಭಕ್ತರ ಜೊತೆ ನಾವು ಅದನ್ನು ಮಾಡಬೇಕು ಅಂದ್ಬಿಟ್ಟು. ಸೊ ನಂತರ ಶಿಷ್ಯರು ತನಗಿರುವ ಸರ್ವಸ್ವವನ್ನು ಗುರುವಿಗೆ ಅರ್ಪಿಸಬೇಕು ಅನ್ನೋದು ಇನ್ನೊಂದು ಇಲ್ಲಿ ಭಕ್ತಿ ವಿನೋದ ಸರಸ್ವತಿ ಠಾಕೂರ್ ಅವರು ಹೇಳಿದ್ದಾರೆ. ಇವ್ರು ಹೇಳಿದ್ದಾರೆ, ಬ್ರಹ್ಮಚಾರಿಗಳು ಯಾರಿರ್ತಾರೆ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿ ತಂದದ್ದನ್ನು ಗುರುವಿಗೆ ಕೊಡ್ತಾರೆ. ಸೊ ಅದು ಕೇವಲ ವಸ್ತುವಿನ ಒಂದು ಅರ್ಪಣೆ ಇಲ್ಲ, ಬದಲಿಗೆ ಅಹಂಕಾರದ ಸಮರ್ಪಣೆ. ಇಲ್ಲಿ ನಾವು ಭಿಕ್ಷೆ ಬಿಡಬೇಕು ಅಂದ್ರೆ ನಮ್ಗೆ ಅಹಂಕಾರ ಅಡ್ಡ ಬರುತ್ತೆ. ಸೊ ಯಾವನು ಭಿಕ್ಷೆ ಬಿಡ್ತಾನೆ, ಅವನು ಬೇಡಿ ಸಾಕಾಗುತ್ತೆ ಅಂತ ಹೇಳಿ. ಕೆಲವು ನೀವು 100 ಜನದ ಭಿಕ್ಷೆ ಬೆಳೆದ್ರೆ ಒಂದು 90 ಜನ ಕೊಡೋದಿಲ್ಲ, ಕೊಡೋದು ಒಂದು 10 ಜನವೇ. ಸೊ ಅದು ಈಗಿನ ಕಾಲದಲ್ಲಿ ಇನ್ನೂ ಕಡಿಮೆನೆ ಕೊಡೋದು. ಮೊದಲು ಸ್ವಲ್ಪ ಕೊಡ್ತಿದ್ರು. ಮೊದಲು ಹಿಂದಿನ ಕಾಲಗಳಲ್ಲಿ ಒಂದು 50-60 ವರ್ಷಗಳ ಹಿಂದೆ ಯಾರ ಮನೆಗೆ ಹೋದ್ರು ನಿಮ್ಗೆ ಭಿಕ್ಷೆ ಸಿಕ್ತಿತ್ತು. ಈಗೆಲ್ಲಾನು ಒಂದು 10% ಕೊಟ್ರೆ ಅದೇ ಜಾಸ್ತಿ. ಸೊ ಅವರಿಗೆ ಅವಾಗ ಏನಾಗುತ್ತೆ, ನಮ್ಗೆ ಅಹಂಕಾರ ಕಡಿಮೆ ಆಗುತ್ತೆ. ಆದ್ರಿಂದ ನಾವು ಅಹಂಕಾರವನ್ನು ಗುರುಗಳ ಪಾದದಲ್ಲಿ ಅರ್ಪಿಸ್ತಾ ಇದ್ದೀವಿ. ನಂತರ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಅಪಾಯಕಾರಿ ಸಂಗತಿ ಏನಂದ್ರೆ, ಒಂದು ಅನುಕರಣೆಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಒಬ್ಬ ಮಹಾಭಾಗವತ ಅಥವಾ ಉತ್ತಮ ಅಧಿಕಾರಿಯ ನಡವಳಿಕೆ ಏನಿದೆ, ಅದು ಒಳಗಿನಿಂದ ಸಾಕ್ಷಾತ್ಕಾರ ಇರಬೇಕು ಅವನಿಗೆ, ಆ ಅಧಿಕಾರಿಗೆ. ಇಲ್ಲ ಅಂದ್ರೆ ಕೇವಲ ಬಾಹ್ಯವಾಗಿ ಅನುಕರಿಸಿದ್ರೆ ಅಂತಹ ವ್ಯಕ್ತಿ ಕೂಡ ಪತನವನ್ನು ಹೊಂದುತ್ತಾನೆ. ಯಾರು ಅಂತಹ ವ್ಯಕ್ತಿಗಳ ಒಂದು ಸೇವೆಯನ್ನು ಮಾಡಿಕೊಂಡು ಅಂತಹ ವ್ಯಕ್ತಿಗಳ ಶಿಷ್ಯರಾಗಿರ್ತಾರೆ, ಅವರು ಕೂಡ ಪತನ ಹೊಂದುತ್ತಾರೆ. ಸೊ ನಾವು ಗುರುಗಳ ಆಯ್ಕೆಯಲ್ಲಿ ವಿವೇಚನೆಯ ಬಗ್ಗೆ ಇಲ್ಲಿ ಸಮಗ್ರವಾಗಿ ಹೇಳಿದ್ದಾರೆ. ಸೊ ಶ್ರೀಲ ರೂಪ ಗೋಸ್ವಾಮಿಯವರು ಭಕ್ತನಿಗೆ ವಿವೇಚನಾ ಶಕ್ತಿಯನ್ನು ಬಳಸಲು ಸೂಚನೆ ಕೊಡ್ತಾರೆ. ಅಂದ್ರೆ ಭಕ್ತರ ವರ್ಗೀಕರಣವನ್ನು ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಯಾವ ರೀತಿಯ ಗುರುಗಳನ್ನು ನಾವು ಸ್ವೀಕರಿಸಬೇಕು ಅನ್ನೋದಕ್ಕೆ. ಸೊ ಕೆಲವು ಸಾರಿ ಕನಿಷ್ಠ ಅಧಿಕಾರಿಗಳು ಕೆಲವರು ಹೇಳ್ಕೊಡ್ತಾರೆ, ಆದ್ರೆ ಕನಿಷ್ಠ ಅಧಿಕಾರಿಗಳು ಅವನಿನ್ನೂ ಕಲಿತಾ ಇದ್ದಾನೆ, ಆದ್ರಿಂದ ಅವ್ರಿಗೆ ಯಾರು ಶಿಷ್ಯರು ಸ್ವೀಕರಿಸುವ ಅಧಿಕಾರ ಇಲ್ಲ. ಮಾಡದೇ ಇರುವಂಥದ್ದು ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಅರ್ಥ ಆಗಿಲ್ಲ, ಅವ್ರಿಗೆ ಕೋಮಲ ಶ್ರದ್ಧೆ ಇದೆ ಇನ್ನಾನು, ಅದರಿಂದ ಅಂತಹವರು ಶಿಷ್ಯರನ್ನು ಸ್ವೀಕರಣೆ ಮಾಡಬಾರದು. ನಂತರ ಮಧ್ಯಮ ಅಧಿಕಾರಿಗಳಿಗೆ ಶಿಷ್ಯರನ್ನು ಪಡೆಯಬಹುದವರು, ಆದ್ರೆ ಅವರ ಮಾರ್ಗದರ್ಶನವು ಶಿಷ್ಯನನ್ನು ಅಂತಿಮ ಗುರಿಯತ್ತ ಕರ್ಕೊಂಡು ಹೋಗಲಿಕ್ಕೆ ಅಸಮರ್ಥವಾಗಿದೆ. ಯಾಕಂದ್ರೆ ಅವ್ರಿಗೂ ಕೂಡ ಫುಲ್ ಇದಿಲ್ಲ, ಇನ್ನಾನು ಅವ್ರಿಗೆ ಪವರ್ ಇಲ್ಲ ಇನ್ನಾನು. ಸೊ ಅವರು ಕೂಡ ವೇದಗಳನ್ನು ಇನ್ನು ಕಲ್ತ್ಕೋತಾ ಇದ್ದಾರೆ, ವೇದಾಭ್ಯಾಸ ಇನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಗ್ರಂಥಗಳನ್ನು ಇನ್ನು ಓದ್ತಾ ಇದ್ದಾರೆ ಅವರು. ಸೊ ಅವರು ಕೂಡ ಶಿಷ್ಯರನ್ನು ಪಡೆಯಬಹುದು, ಆದ್ರೆ ಅವರ ಮಾರ್ಗದರ್ಶನ ಸಾಕಷ್ಟು ಆಗುದಿಲ್ಲ, ನಮ್ಗೆ ಸಾಲುದಿಲ್ಲ. ಸೊ ಅವರು ನಮ್ಗೆ ಸ್ವಲ್ಪ ಮಟ್ಟಿಗೆ ಮಾರ್ಗದರ್ಶನ ಕೊಡ್ತಾರೆ. ಯಾಕಂದ್ರೆ ಉತ್ತಮ ಅಧಿಕಾರಿಗಳು ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದರಿಂದ ಮಧ್ಯಮ ಅಧಿಕಾರಿಗಳು ಒಂಥರ ಬ್ರಿಟಿಷ್ ತರ ಗ್ಯಾಪ್ನ ಅದನ್ನು ಮಾಡ್ತಾರೆ. ನಂತರ ಉತ್ತಮ ಅಧಿಕಾರಿಗಳು ನಿಜವಾದ ಸದ್ಗುರುಗಳು. ಇವರ ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ಕೃಷ್ಣನು ಸಿದ್ಧಿಯನ್ನು ಅಂದ್ರೆ ಕೃಷ್ಣನು ಶಿಷ್ಯರು ಯಾರಿರ್ತಾರೆ, ಇವರು ಖಂಡಿತವಾಗಿಯೂ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ರೂಪ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ರೂಪ ಗೋಸ್ವಾಮಿಯವರು, ಒಬ್ಬ ಶಿಷ್ಯ ತನ್ನ ಆಧ್ಯಾತ್ಮಿಕ ಉನ್ನತಿಗಾಗಿ ಉತ್ತಮ ಅಧಿಕಾರಿಯನ್ನೇ ಗುರುವಾಗಿ ಆಯ್ಕೆ ಮಾಡ್ಕೋಬೇಕು, ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಆದ್ರೆ ನಮಗೂ ಕೂಡ ಕ್ವಾಲಿಫಿಕೇಶನ್ ಇರಬೇಕು. ನಮಗೆ ಕ್ವಾಲಿಫಿಕೇಶನ್ ಇದ್ರೆ ತಂತಾನೆ ಉತ್ತಮ ಅಧಿಕಾರಿಗಳು ಕೂಡ ನಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ಯಾವಾಗ ನಾವು ಭಕ್ತಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಸಿನ್ಸಿಯರ್ ಆಗಿರ್ತೇವೆ, ತಂತಾನೆ ಇದು ಭಗವಂತನ ಕೆಲಸ ಕೂಡ. ಭಗವಂತ ಒಳ್ಳೆಯ ಗುರುಗಳನ್ನು ನಮಗೆ ಕೊಡ್ತಾನೆ. ಒಳ್ಳೆಯ ಗುರುಗಳು ಕೃಷ್ಣನ ಪಾದಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ಗುರು ಮತ್ತು ಕೃಷ್ಣನ ಕೃಪೆ ಎರಡೂ ಬೇಕು ನಮಗೆ. ಸೊ ಅದರಿಂದ ನಾವು ಈ ರೀತಿಯಾಗಿ ನಾವು ನಾವು ನಮ್ಮ ಹಂತವನ್ನು ತಿಳ್ಕೋಬೇಕು ಮತ್ತು ಹಂತವಾಗಿ ನಾವು ಪ್ರಗತಿಯನ್ನು ಸಾಧಿಸಬೇಕು. ಜೊತೆಗೆ ನಾವು ಮೊದಲನೇ ದಿವಸದಿಂದ ನಾವು ಶ್ರೇಷ್ಠ ಭಕ್ತರ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿಗೆ ಮುಖ್ಯವಾದ ಸಂದೇಶ ಏನಂದ್ರೆ, ಈ ಶ್ಲೋಕದಲ್ಲಿ ಭಕ್ತಿ ಕೇವಲ ಭಾವನಾತ್ಮಕ ಅಲ್ಲ, ಅದು ಬುದ್ಧಿವಂತಿಕೆಯಿಂದ ಕೂಡಿದ ಹಾರಿ. ಸರಿಯಾಗಿ ಗುರುಗಳನ್ನು ಸ್ವೀಕರಿಸಬೇಕು ಮತ್ತು ಸರಿಯಾದ ಸಾಧನೆಯನ್ನು ಮಾಡಬೇಕು. ಸೊ ಮೊದಲನೇದಾಗಿ ನಾವು ಕೂಡ ಬುದ್ಧಿವಂತರಾಗಿರ್ಬೇಕು. ಸರಿಯಾದ ನಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಯಾರು ಕನಿಷ್ಠ, ಮಧ್ಯಮ, ಉತ್ತಮ ಅಧಿಕಾರಿಗಳಂತ ತಿಳ್ಕೋಬೇಕು. ಅವರ ಲಕ್ಷಣಗಳನ್ನು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ನಂತರ ಈ ಉತ್ತಮ ಅಧಿಕಾರಿಗಳನ್ನು ನಾವು ಯಾವಾಗ ತಿಳ್ಕೊಂಡಿದ್ದೀವಿ, ಉತ್ತಮ ಅಧಿಕಾರಿಗಳು ಹೇಗಿರ್ತಾರೆ ಅಂದ್ಬಿಟ್ಟು ಅವರನ್ನು ನಾವು ಗುರುಗಳನ್ನಾಗಿ ಸ್ವೀಕರಿಸಬೇಕು.
ನಂತರ ನಮ್ಮ ಸಾಧನೆಯಲ್ಲೂ ಕೂಡ ನಾವು ಸಿನ್ಸಿಯರ್ ಆಗಿರ್ಬೇಕು. ನಾವು ಪರಾಧವಿಲ್ಲ ಜಪ ಮಾಡಬೇಕು ಮತ್ತು ಭಗವದ್ಗೀತೆಯಲ್ಲಿ ಇರುವಂತ ಕೃಷ್ಣನ್ ಹೇಳಿರುವಂತ ಎಲ್ಲವನ್ನು ನಾವು ಒಪ್ಪಿಕೊಳ್ಳಬೇಕು, ಕೃಷ್ಣನಿಗೆ ಶರಣಾಗತರಾಗಬೇಕು. ಈ ರೀತಿ ಮಾಡೋದ್ರಿಂದ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಸಲಿಕ್ಕೆ ಅನುಕೂಲ ಆಗತ್ತೆ, ನಿಜವಾಗ್ಲೂ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ನಾವು ಸುಮ್ಮನೆ ನಾವು ಶ್ರಮ ಪಡ್ತಾ ಇದ್ದೀವಿ ಅಂತ ಈ ಶ್ಲೋಕದ ಒಂದು ಅರ್ಥ. ಹರೇ ಕೃಷ್ಣ. ಯಾರಿಗಾರು ಏನಾರು ಹೇಳಲಿಕ್ಕಿದೆಯಾ? ಹರೇ ಕೃಷ್ಣ.